ಚುಟ್ಟಿ ಭತ್ಯೆ ನೀಡಲೇಬೇಕು. ಬೀಡಿ ಕಾರ್ಮಿಕರಿಗೆ ಬಾಕಿ ಉಳಿಸಿದ ಚುಟ್ಟಿ ಭತ್ಯೆ ನೀಡಲೇಬೇಕು. 2018 ಏಪ್ರಿಲ್ನಿಂದ ನೀಡಬೇಕಾದ ಕನಿಷ್ಠ ಕೂಲಿ ಜಾರಿಯಾಗಲಿ. 2018 ಏಪ್ರಿಲ್ನಿಂದ ಜಾರಿಯಾಗಿದ್ದ ಕನಿಷ್ಠ ಕೂಲಿ ಜಾರಿಯಾಗಲಿ. ಬೀಡಿ ಕಾರ್ಮಿಕರ ಹೋರಾಟಕ್ಕೆ, ಬೀಡಿ ಕಾರ್ಮಿಕರ ಹೋರಾಟಕ್ಕೆ, ಬೀಡಿ ಕಾರ್ಮಿಕರ ಮಂಡಳಿಯನ್ನು, ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಿ, ಬೀಡಿ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ರದ್ದು ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಬೀಡಿ ಕಾರ್ಮಿಕರ ಕಲ್ಯಾಣ ಮಂಡಳಿ ರದ್ದು ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಬೀಡಿ ಕಾರ್ಮಿಕರಿಗೆ ಸ್ಕಾಲರ್ಶಿಪ್, ಬೀಡಿ ಕಾರ್ಮಿಕರಿಗೆ ಸ್ಕಾಲರ್ಶಿಪ್, ಬೀಡಿ ಕಾರ್ಮಿಕರಿಗೆ ಮನೆ ಕಟ್ಟಲು ಸಹಾಯಧನ, ಬೀಡಿ ಕಾರ್ಮಿಕರಿಗೆ ಮನೆ ಕಟ್ಟಲು ಸಹಾಯಧನ, ಬೀಡಿ ಕಾರ್ಮಿಕರಿಗೆ ಆರೋಗ್ಯ ಸಂಬಂಧಿಸಿ ಸಹಾಯಧನ ನೀಡಿರಿ. ಬೀಡಿ ಕಾರ್ಮಿಕರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಹಾಯಧನ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ, ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಬೀಡಿ ಕಾರ್ಮಿಕರಿಗೆ ಕೇಂದ್ರ ಕಾಯ್ದೆಯಿಂದ ರಿಯಾಯಿತಿ, ಬೀಡಿ ಕಾರ್ಮಿಕರಿಗೆ ಕೋಪ್ಟಾ ಕಾಯ್ದೆಯಿಂದ ರಿಯಾಯಿತಿ, ಬೀಡಿ ಕಾರ್ಮಿಕರಿಗೆ ಕೋಪ್ಟಾದಿಂದ ರಿಯಾಯಿತಿ, ಬೀಡಿ ಕಾರ್ಮಿಕರಿಗೆ ವಾರ ಪೂರ್ತಿ ಕೆಲಸ, ಬೀಡಿ ಕಾರ್ಮಿಕರಿಗೆ ವಾರ ಪೂರ್ತಿ ಕೆಲಸ, ಚುಟ್ಟಿ ಭತ್ಯೆ ನೀಡದ ಬೀಡಿ ಮಾಲಕರಿಗೆ, ಬಾಕಿ ಉಳಿಸಿಕೊಂಡ ಚುಟ್ಟಿ ಭತ್ಯೆ ನೀಡದ ಮಾಲಕರಿಗೆ, ಬಾಕಿ ಉಳಿಸಿಕೊಂಡ ಚುಟ್ಟಿ ಭತ್ಯೆ ನೀಡದ ಮಾಲಕರಿಗೆ, ಕನಿಷ್ಠ ಕೂಲಿ ಪರಿಷ್ಕರಣೆ ಮಾಡದ ರಾಜ್ಯ ಸರ್ಕಾರಕ್ಕೆ, ಬೀಡಿ ಕಾರ್ಮಿಕರ ಕನಿಷ್ಠ ಕೂಲಿ ಪರಿಷ್ಕರಣೆ ಮಾಡದ ರಾಜ್ಯ ಸರ್ಕಾರಕ್ಕೆ, ಕನಿಷ್ಠ ಕೂಲಿಯನ್ನು ಪರಿಷ್ಕರಣೆ ಮಾಡದ ರಾಜ್ಯ ಸರ್ಕಾರಕ್ಕೆ, ಬೀಡಿ ಕಾರ್ಮಿಕರಿಗೆ 2018ರಿಂದ ಜಾರಿಯಾದ ಕನಿಷ್ಠ ಕೂಲಿಯನ್ನು, ಬೀಡಿ ಕಾರ್ಮಿಕರಿಗೆ 18ರಿಂದ ಜಾರಿಯಾದ ಕನಿಷ್ಠ ಕೂಲಿಯನ್ನು, 3 ವರ್ಷದ ಚುಟ್ಟಿ ಭತ್ಯೆಯನ್ನು ಬಾಕಿ ಇರಿಸಿದ ಚುಟ್ಟಿ ಭತ್ಯೆಯನ್ನು ಕೂಡಲೇ, 3 ವರ್ಷದಿಂದ ಬಾಕಿ ಹಿಡಿದ ಚುಟ್ಟಿ ಭತ್ಯೆಯನ್ನು ಕೂಡಲೇ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ, ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ, ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ, ಕೇಂದ್ರದ ಕಾಯ್ದೆ ಕೋಪ್ಟದಿಂದ ಬೀಡಿ ಕಾರ್ಮಿಕರಿಗೆ ರಿಯಾಯಿತಿಯನ್ನ ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಕಾರ್ಮಿಕ ಬಂಧುಗಳು, ಬೀಡಿ ಕಾರ್ಮಿಕರಿಗೆ 2018 1000 ಬೀಡಿಗೆ ₹12.75 ಚುಟ್ಟಿ ಭತ್ಯೆ ನೀಡಿದೆ. ಇಂದಿನ 3 ವರ್ಷ ಚುಟ್ಟಿ ಭತ್ಯೆ ನಂಗೆ ದಿಕ್ಕಿರುಂಟು. ಈ ಚುಟ್ಟಿ ಭತ್ಯೆ ₹14.75 ಏರಿಸಿದ ಸಂದರ್ಭಗಳು ಮಾಲಕರಿಗೆ ಚುಟ್ಟಿ ಭತ್ಯೆ ಕೊರಿಯರ ಪುಜಿ ಬಂದು ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ಗೆ ಹೋತಿನಂಚಿನ ಸಂದರ್ಭಗಳು ಐದು ಪಕ್ಕ ಎಂಕಲು ಸಿಐಡಿದ ನೇತೃತ್ವದ ಹಲವಾರು ಹೋರಾಟ ಮಂತಿನ ಭಾಗವಾದ ಅವು ಹೊರಡುಂದಾದ ಬರ್ತದೆ. ಇಂದೇನು ಬೆಟ್ಟದು ಮಾಲಕರು ತೀರ ಸುಪ್ರೀಂ ಕೋರ್ಟ್ಗೆ ಹೋಯಿರು. ಆ ಸುಪ್ರೀಂ ಕೋರ್ಟ್ನ ಹೋಯಿನ ಸಂದರ್ಭದಲ್ಲಿ ಎಂಕಲು ಹೋರಾಟ ಮಂತದ್ದು ಆ ಚುಟ್ಟಿ ಭತ್ಯೆ ದಿಕ್ಕೋಡು ಬಂದ ಹೊರಟು ಇಂದೆಂಕ್ಲಿಗೆ ಜಯ ತಿಕ್ಕದು ಆಂಡ ದನ್ನಕ್ಕೆ ನಿನ್ನಿಂದ ಕೇಳಿ ಬರ್ತಿದ್ದಾರೆ ಐಕ್ಯಪಡಾದ ಈ ಪ್ರತಿಭಟನೆ ಹಮ್ಮಿಕೊಳ್ಳುದ. ಈ ಪ್ರತಿಭಟನೆಗೆ ಎಂಕ್ಲಿಗೆ ಮಾಹಿತಿ ಕೊರಿಯರೆ ದಕ್ಷಿಣ ಕನ್ನಡ ಜಿಲ್ಲಾ ಬೀಡಿ ಫೆಡರೇಷನ್ದ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಜೆ ಬಾಲಕೃಷ್ಣ ಶೆಟ್ಟಿ ಬೈದೇರು, ಅಂಚನೆ ಸಿಐಟಿದ ಜಿಲ್ಲಾ ಮುಖಂಡರಾಯಿನ ಕಾಮ್ರೇಡ್ ಸುಕುಮಾರ್ ಒಲ್ಲೇರು, ಅಂಚನೆ ಸಿಐಟಿದ ಉಳ್ಳಾಲ ತಾಲೂಕು ಸಮಿತಿದ ಕಾರ್ಯದರ್ಶಿ ರೋಹಿದಾಸ್ ಪಿಳ್ಳೇರು, ಅಂಚನೆ ಏಕಲ ಪದಾಧಿಕಾರಿಯಾಗಿ ಅಂಚಿನ ಸುಂದರ ಕುಂಪಳ ನಾರಾಯಣ ತಲಪಡಿ ಮಾತೆಲ್ಲ ಇದನ್ನು ಸ್ವಾಗತ ಮಂತದ್ದು. ಈ ಸಭೆದ ಅಧ್ಯಕ್ಷ ಸ್ಥಾನವನ್ನು ಎಂಕಲ ಸಂಘದ ಅಧ್ಯಕ್ಷರಾಯಿನ ಪದ್ಮಾವತಿ ಶೆಟ್ಟಿ ವಹಿಸಿದ್ದು ಸಭೆಯನ್ನು ನಡೆಪಾದುಕೊಂಡು
ನಮ್ಮನ್ನು ಉದ್ದೇಶಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಡಿ ಫೆಡರೇಷನ್ದ ಪ್ರಧಾನ ಕಾರ್ಯದರ್ಶಿ ಕಾರ್ಪೊರೇಟ್ ಜೆ ಬಾಲಕೃಷ್ಣ ಶೆಟ್ಟಿ ಪಾತ್ರರು ಕೆಲ ಮಾತನ್ನ ಬರುವಂತೆ. ಆತ್ಮೀಯ ಬಿಡಿ ಕಾರ್ಮಿಕ ಬಂಧುಲೆ, ಅಂಚನೆ ತೊಕ್ಕೋಟದ ಮಹಾಜನ ಬಂಧುಲೆ, ಕರ್ನಾಟಕ ರಾಜ್ಯ ಬಿಡಿ ಕಾರ್ಮಿಕರ ಒಕ್ಕೂಟ CITU ಕರೆ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಿಡಿ ಕಾರ್ಮಿಕರು ಅಲ್ಪ ಪ್ರದೇಶದಲ್ಲಿ ಅಂಚನೆ ಬೀಡಿದ ದಿಪ್ಪದ ಎದುರುಡು ಒಂದು ಪ್ರತಿಭಟನೆ ಮಾಡ್ತದೆ. ಕೇಂದ್ರ ಪಕ್ಕ ರಾಜ್ಯ ಸರ್ಕಾರದ ನೀತಿದ ವಿರುದ್ಧ ಇನ್ನು ಸರಿ ಮಲ್ಪಡುದು ನಂಚಿನ ಮನವಿನೇ ಕೊರೊಂದುಲ್ಲೆ ಬಂದುಲೆ. ನಮ್ಮ ದೇಶಡು ಸುಮಾರು 3 ಕೋಟಿ ಮಿತ್ತೆ ಬಿಡಿ ಕಾರ್ಮಿಕರ ಪಕ್ಕ ಅಕ್ಕಲೇನೆ ಅವಲಂಬಿತಿರುಲ್ಲೆ. ಅಡೆ ಈ ಕೇಂದ್ರ ಸರ್ಕಾರ ಇನಿ ಭಾರಿ ಒಂಜಿ ಭರವಸೆದ ಮಿತ್ತ ಬತ್ತಿನಂಚಿನ ನಮ್ಮ ಕೇಂದ್ರದ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ 2014 ದಿಂಚ ಇನಿ ಮುಟ್ಟಲ ಈ ಒಂಜಿ ಬೀಡಿ ಕೈಗಾರಿಕೆನೆ ಸಂಪೂರ್ಣವಾದ ಆಯ್ತ ಕೆಕ್ಕೆಲ್ ಪ್ರೊಜಂಕುರಂಚಿನ ಕೆಲಸವನ್ನು ಮಂದಿರ ಮಾತ್ರ ತಂದೆ. ಇನಿ ಈ ಕೈಗಾರಿಕೆ ಬೆಂಪುರಂಚಿನ ಸುಮಾರು 3 ಕೋಟಿ ಜನ ಇನಿ ಅತಂತ್ರ ಪರಿಸ್ಥಿತಿ ಇರುಲ್ಲ. ದಯಪಂಡ ಇನಿ ನಮ್ಮ ದೇಶದೊಂದಿ ಬೀಡಿ ಕಾರ್ಮಿಕರಿಗೆ ಹೋರಾಟದ ಮೂಲಕ ಕೆಲವಾರು ಕಾನೂನು ಬದ್ದಿರ್ತದೆ. ಬೀಡಿ ಅಂಡ್ ಸಿಗಾರ್ ಆಕ್ಟ್ ಕಾನೂನು 1958, ಅಂಚನೆ ಬೀಡಿ ಸೆಸ್ ಕಾನೂನು 1970, ಇಂಚಿನ ಹಲವಾರು ಕಾನೂನು ನಮ್ಮ ಬೀಡಿ ಕಾರ್ಮಿಕರನ್ನ ದೇಶದಾದ್ಯಂತ ಹೋರಾಟದ ಫಲವಾದಿನಿ ಬತ್ತಿತ್ತು. ಅಂಡ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇನಿ ದಾನಿ ಮಂತೊಂದುಲ್ಲೇರ್ಕೆಂಡ ಸಂಯುಕ್ತದ ಪುದರುಡು ಇನಿ ನಮ್ಮ ದೇಶದ ಮಾತ ಕಾರ್ಮಿಕ ಕಾನೂನು ಸುಮಾರು 48 ಕಾನೂನುಗಳನ್ನೇ ಇನಿ ಐದು ಮಾತ್ರ ಇನಿ ಬರೇ 4 ಸಂಹಿತೆ ಮಾಡ್ತದೆ. ಇನಿ ಕಾರ್ಮಿಕ ವಿರೋಧಿ ಆಯ್ನಂಚಿನ ನೀತಿಲೆ ನೀನಿ ಅನುಸರಿಸೊಂದುಲ್ಲರೆ ನೆತ ಭಾಗವಾದ ಇನಿ ಬೀಡಿ ಕಾರ್ಮಿಕರನ್ನ ಇನಿ ಕಾನೂನು ಕಾಯ್ದೆ ಹಂಚಿನೊಂಡ ಐನೆ ಸಂಪೂರ್ಣವಾದ ಇನಿ ಇದೆ. ಇತ್ತನೇ ನಮ್ಮ ಘೋಷಣೆ ಪಾಡ್ಯ ದಯಪಂಡ ಬೀಡಿ ಕಾರ್ಮಿಕರಿಗೆ ಇತ್ತಿನಂಚಿನ ಕಲ್ಯಾಣ ಮಂಡಳಿ ಹಂಚಿನೊಂಡು ಆ ಕಲ್ಯಾಣ ಮಂಡಳಿಗೆ ಸಾವಿರಾರು ಕೋಟಿ ರೂಪಾಯಿ ಬೀಡಿ ಕಾರ್ಮಿಕರನ್ನ ಒಂಜಿ ಶ್ರಮದ ಫಲ ಐತೇನು ಉಂಡು. ಅಣ್ಣ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇನಿ ಆ ಒಂಜಿ ಕಲ್ಯಾಣ ಮಂಡಳಿನ ದಯಮಂಡ ಇನಿ ಸಂಯುಕ್ತ ಬಿದಾಡೆ ಐನಿ ರದ್ದು ಮಲ್ಪನ ಅಂತೋಗಿನಿ ವಿಧಾರ್ಜರ್ ಮಾತ್ರ ಐಕ್ ಒವೇ ರೀತಿದ ಫಂಡ್ ನೀನಿ ಕೊರೊಂದೆ ಇನಿ ಬೀಡಿ ಕಾರ್ಮಿಕರಿಗೆ ತಿಕ್ಕುನಂಚಿನ ಸೌಲಭ್ಯ ಹಂಚಿನುಂಡ ಅಕಲ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಿನ ಸೌಲಭ್ಯ ಹಂಚಿನುಂಡ ಅವಿನಿ ತಿಕ್ಕೊಂದಿಜ್ಜಿ ಅವಾಗ ಕೇಂದ್ರ ಸರ್ಕಾರ ಒಂಜಿ ಮೇಟೆ ಕಾರ್ಮಿಕರನ್ನ ಕಾನೂನು ತಿದ್ದುಪಡಿ ಮಾಡ್ತದೆ. ಅಕಲ ಇತರ ಸೌಲಭ್ಯ ತಂದ್ರೆ ಆಯ್ತ ಒಟ್ಟಿಗೆ ನೀನಿ ಬೀಡಿದ ಮಿತ್ತು ವಿಪರೀತವಾದ ಟ್ಯಾಕ್ಸ್ ಮಾಡ್ತಾರೆ. ತುಂಬ 1,000 ಬೀಡಿಗೆ 14 ರೂಪಾಯಿ ಟ್ಯಾಕ್ಸ್ ಇತ್ತಂಡ ಇನಿ 1,000 ಬೀಡಿಗೆ 28 ರೂಪಾಯಿ ಇನಿ GST ಪಾಡ್ದೇರು. 28 ರೂಪಾಯಿ ಲೆಕ್ಕ ಇನಿ ಸಾವಿರಾರು ಕೋಟಿ ರೂಪಾಯಿ ಬೀಡಿ ಕಾರ್ಮಿಕರನ್ನ ಶ್ರಮದ ಕಾಸಿನಿ ತೆರಿಗೆದ ರೂಪಡು ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇನಿ ಜಮೆ ಮಂತೊಂದುಂಡು. ಆಂಡ ಆ ಕಾಸಿನಿ ಕಲ್ಯಾಣ ಮಂಡಳಿಗೆ ನೀ ಕೊರೊಂದಿಚ್ಚಿ 5 ಇನಿ ಬೀಡಿ ಕಾರ್ಮಿಕರಿಗೆ ಅಕಲ ಜೋಕ್ಲೆಗೆ ನೀ ಸ್ಕಾಲರ್ಶಿಪ್ ದಿಕ್ಕುಜಿ ಇನಿ ಕ್ಯಾನ್ಸರ್ ಪೀಡಿತ ಕಾರ್ಮಿಕರಿಗೆ ನೀ ಅಕ್ಲೆ ತಿಕ್ಕೊಡಾಯಿನ ಪರಿಹಾರ ಇನಿ ತಿಕ್ಕೊಂದಿಚ್ಚಿ ಇನಿ ಹೃದಯ ಅಪಘಾತ ಅಂಡ ಐಕ್ ತಿಕ್ಕೊಡಾಯಿನಂಚಿನ ಕಾಸಿನಿ ತಿಕ್ಕೊಂದಿಜ್ಜಿ ಒಕ್ಲಿ ನಿಪ್ಪನ್ನ ಪನ್ಪೇರೆ ಆಯುಷ್ಮಾನ್ಗೆ ಪೋಲೆ ಪನ್ಪೇರು. ಆಯುಷ್ಮಾನ್ಗೆ ಪೋನೆಗ ನಿಕ್ಕು ವೆಲ್ಲಾಕ್ ಪೋಲೆ ಪನ್ಪೇರು. ವೆಲ್ಲಕ್ಕಡಿನಿ ಏನು ಗತಿ ಇಚ್ಚಿ ವೆಲ್ಲಕ್ಕಡಿನಿ ಜನಕ್ಕೆ ಬೋರ್ನೆ ಪೋಡಿಯಾಪುಡು ಅವ ಅಂಚಿನ ಪರಿಸ್ಥಿತಿని ಇನಿ ನಿರ್ಮಾಣ ಮಾಡ್ತದೆ. ನಮ್ಮ ದೇಶದ 3 ಕೋಟಿ ಕಾರ್ಮಿಕರಿನಿ ನಿರ್ಗತಿಕ ಸ್ಥಿತಿಗೆ ಮಳ್ಳರು
ಆಯ್ತ ಒಟ್ಟಿಗೆ ಈ ಕೇಂದ್ರ ಸರ್ಕಾರದ ನೀತಿ ಇನಿ ಬೆಲೆ ಏರಿಕೆ ಜಾಸ್ತಿ ಆವನುಂಡು ಇನಿ ನಿತ್ಯ ಉಪಯೋಗ ಮಲ್ಪುಂಚಿನ ಗ್ಯಾಸ್ ಆವಡೆ ಅರಿಯಾವಡೆ ಸಕ್ಕರೆ ಆವಡೆ ಜಮೀನ ಚಾತಪುಡಿ ಆವಡೆ ಪ್ರತಿ ಒಂದು ವಸ್ತುದ ಮಿತ್ತಲ ಇನಿ GST ಪಾಡ್ದೆ ಜನಗಳಿಗೆ ವಿಪರೀತವಾದ ಬೆಲೆ ಏರಿಕೆ ಇನಿ ಮಲ್ತೊಂದುಲ್ಲೇರು ಅವಾಗ ಬೆಲೆ ಏರಿಕೆಗೆ ಅನುಸಾರವಾದ ಕಾರ್ಮಿಕರಿಗೆ ಒಂದು ಸರಿಯಾದ ಒಂದು ಕೂಲಿ ಕೊಡ್ಲಿ ಕನಿಷ್ಠ ಕೂಲಿ ಕೊಡ್ಲಿ ಅಂತ ಕೇಳಿದಾಗ ನರೇಂದ್ರ ಮೋದಿ ಸರ್ಕಾರ ಬಂದ್ಬಿಟ್ಟು ಇನಿ ರಾಷ್ಟ್ರೀಯ ಕನಿಷ್ಠ ಕೂಲಿ ಒಂದು ದಿನಕ್ಕೂ 178 ರೂಪಾಯಿ ಅಕುಲಿ ನಿಗಂಟು ಮಾಡಿದ್ದಾರೆ ಹಣ ಬಂದಿಲ್ಲ ಇನಿ ನಮ್ಮ ತೋಡು ನರೇಂದ್ರ ಮೋದಿನೇ ಶ್ರೀಮಾನ್ ನರೇಂದ್ರ ಮೋದಿನ ನಮ್ಮ ಇನಿ ಪ್ರಶ್ನೆ ಪಾಡೋದಾದುಂಡು ಒಂದು ದಿನಕ್ಕೂ 178 ರೂಪಾಯಿ ಏರಗಿನಿ ಜೀವನ ತಪ್ಪರ ಸಾಧ್ಯ ಉಂಟು ಬಂದ್ರೇನೆ ಇನಿ ನಮ್ಮ ಪ್ರಶ್ನೆ ಇನಿ ಪಾಡೋಡಾಡ್ತಾನೆ ಇನಿ ಈ ರೀತಿ ಅವೈಜ್ಞಾನಿಕವಾದ ಕಾರ್ಮಿಕರನ್ನ ಪ್ರತಿ ಒಂದು ಸೌಲಭ್ಯಗಳನ್ನ ಇನಿ ಐನ ಜತ್ತುಪಾಟ್ ನಂಚಿನ ಬೇಲೆನ್ ಮಲ್ಪೇರ್ ಮಾತ್ರ ಇನಿ ಮಾಲೀಕ ವರ್ಗಗಳಿಗೆ ಅನುಕೂಲಕರವಾದ ನೀತಿ ನಿಮುಗಳು ಅನುಸರಿಸೋದಿಲ್ಲ ಎಂಗುಲು ಬಡವರಿಗೆ ಪಡಾದೆ ಜನಸಾಮಾನ್ಯರಿಗೆ ಪಡಾದೆ ಎಂಕಲ ಸರ್ಕಾರ ಪಂಪೇರು ಅಂಡ ಈ ದೇಶ ಇನಿ ದಾದ ತೋಂದುಲ್ಲ ಕೇಂಡ ಇನಿ ದೇಶದ ಅದಾನಿ ನಕಲಿಗೆ ಅದರ ಅಂಬಾನಿ ನಕಲಿಗೆ ಇನಿ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇನಿ ಲಕ್ಷಗಟ್ಟಲೆ ರೂಪಾಯಿ ಅಕ್ಲಿಗೆ ಇನಿ ಅಕ್ಲ ಟ್ಯಾಕ್ಸ್ ಬಿಡೋದಿಲ್ಲರಿ ಮಣ್ಣು ಮಂತಂದಿಲ್ಲರಿ ಮಾತ್ರತೆ ಅಕ್ಲೆ ಬೇರೆ ಬೇರೆ ರೀತಿಯ ಸೌಕರ್ಯಗಳನ್ನು ಕೊಡ್ತು ಇನಿ ನಮ್ಮ ದೇಶದ ಬಂಡವಾಳಗಾರರು ಶ್ರೀಮಂತರಿನಿ ಇನಿ ಬೋಡನಾತೆ ಕಾಸು ಬರ್ತದೆ ಇನಿ ಅಕ್ಕಲು ಮೆರೆಯನ್ನಲ್ಲರಿ ಆನ ನಮ್ಮ ದೇಶದ ಕಾರ್ಮಿಕ ವರ್ಗ ಇನಿ ಅಕುಲಿನಿ ಒಂಜಿ ಪೊರ್ತದ ಮನಸ್ಸುಗಳೇನಿ ಕಷ್ಟದ ಪರಿಸ್ಥಿತಿನಿ ಎದುರಿಸೋದಿಲ್ಲ ಅಪ್ಪ ಇಂಚಿನ ಪರಿಸ್ಥಿತಿ ಸರ್ಕಾರ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧವಾದ ನಮ್ಮ ಇನಿ ಹೋರಾಟ ಮಲ್ಪಡುತ್ತದೆ ಜನಕುಲನಿ ಜಾಗೃತಿ ಬರ್ತದೆ ಸರ್ಕಾರದ ಇನಿ ಕರಿನ ಮೇ ತಿಂಗಳು ನಡೆದ ಇನಿ ಚುನಾವಣೆ ನಮಗಿಯ ಕರ್ನಾಟಕ ರಾಜ್ಯದ ಜನಕುಲು ಉಳಿದ ಬಿಜೆಪಿ ಸರ್ಕಾರನು ಐನಿನಿ ಅಧಿಕಾರ ಮಾಡ್ಯಾರ ಗಾಯಪಂಡ ಮುಖ ನಾಟಕ ಕರ್ನಾಟಕದ ಜನಕ್ಕೆ ಗೊತ್ತಾಂಡೆ ಕರ್ನಾಟಕದ ಜನ ಬುದ್ಧಿವಂತರೇ ಹಾಕಲು ಇನಿ ಯಾರು ನಿಖಲ್ನ ಸರ್ಕಾರ ಈ ಒಂದು ಭ್ರಷ್ಟಾಚಾರದ ಸರ್ಕಾರ ಹೆಂಗೆ ಬರ್ಚು ಬಂಡದೆ ಅಕ್ಲ ನಿಲ್ಲಡು ಕುಲದೆ ಹಣ ಪ್ರಶ್ನೆದಾನೆ ಹಣ ಇನಿಲ ಅಕ್ಕಳು ಇನಿ ಎಂಕಲ ಮೂಕು ಮೆತ್ತು ಬಂಡದೆ ಇನಿ ಅಕ್ಕಳು ಇನಿಲ ಇನಿ ಸುಳ್ಳು ಪ್ರಚಾರ ಮಲ್ತದೆ ಇನಿ ಬಿರ ಇನಿ ಅಧಿಕಾರಕ್ಕೆ ಬರಬೋಡಿನ ಪ್ರಯತ್ನ ಮಂತಂದಿಲ್ಲ 2000 ನನ್ನ 4 ತಿಂಗಳು ಪಾರ್ಲಿಮೆಂಟ್ ಚುನಾವಣೆ ಬರಂಡು ಈ ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಇನಿ ಬೇತೆ ಬೇತೆ ರೀತಿಯ ಇನಿ ನೇನು ಮಲ್ಪನಂಚಿನ ಪ್ರಯತ್ನ ಈ ಬಿಜೆಪಿ ಸರ್ಕಾರದ ಮಲ್ತೊಂದಿಲ್ಲ ಬಂದಿಲ್ಲ ಅವಾಗ ಈ ಊರ್ದ ಜನಕುಲು ಮಾತೆರ ದಯಪಂಡ ಇನಿ ಬೀಡಿ ಕಾರ್ಮಿಕರೇ ಮಾತ್ರತ್ತೆ ಇಡೀ ಜನ ಸಮುದಾಯಕ್ಕೆ ಈ ಒಂದು ಬಿಜೆಪಿ ಸರ್ಕಾರದ ನೀತಿಲು ಇನಿ ಮಾರಕವಾದುಂಡು ಐದಾತ್ರ ಬಿಜೆಪಿ ಸರ್ಕಾರದ ನೀತಿಯ ವಿರುದ್ಧ ಹೋರಾಟ ಮಂಟದೊಟ್ಟಿಗೆ ಅಕ್ಲೇನೆ ಸಂಪೂರ್ಣವಾದ ಸೋಪವನಂಚಿನ ಬೇರೆ ಈ ಊರ್ದ ಜನಕ್ಕೂ ಬೀಡಿ ಕಾರ್ಮಿಕರೇ ಇತರ ಕೆಲಸದ ಕಾರ್ಮಿಕರಿಗೆ ಮಲ್ಪನುಂಡು ಭಾರಿ ಮುಖ್ಯವಾದ ಪಿರಂದಿ ಬೀಡಿ ಕಾರ್ಮಿಕರನ್ನ ಸಮಸ್ಯೆ ಉಂಡು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಬೀಡಿ ಕಾರ್ಮಿಕರು ಸುಮಾರು 3 ಲಕ್ಷ ಮಟ್ಟ ಇತರ ಬೀಡಿ ಕಾರ್ಮಿಕರಿಗೆ ಇನಿ 2015 ಹಿಡಿದು ಇನಿ ಅಕ್ಲೆ ಕೊಂಡಾಯಿನ ತುಟ್ಟಿ ಬತ್ತೇನು ಇನಿ ಸರ್ಕಾರ ಇನ್ನೇನು ಐಕ್ ಅಕ್ಲೆಗೆ ರಿಯಾಯಿತಿ ಕೊಡ್ತಿದ್ದೇನೆ ಅಂಡ ಈ ರಿಯಾಯಿತಿಯ ವಿರುದ್ಧವಾದ ಕಾರ್ಮಿಕ ವರ್ಗ ಮಾತ್ರ ಮಾತಾ ಕಾರ್ಮಿಕ ಸಂಘಟನೆ ಎಲ್ಲ ಒಟ್ಟು ಸೇರ್ದು ಹೋರಾಟ ಮಂತ್ರ ಪರವಾದ ಇನಿ ಆ ಒಂದು ಹೆಂಚಿನ ತೀರ್ಮಾನ ಉಂಡ ಅಪಗಳ ನಮ್ಮ ರಾಜ್ಯಡು ಸಿದ್ದರಾಮಯ್ಯನ ಸರ್ಕಾರ ಇತ್ತೀನಿ ಕರ್ನಾಟಕಡು ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಅಪಗ DNA ತನಿಖಲ್ ನಕಲಿಗೆ 1 ವರ್ಷದ DNA ಅಕ್ಲೆ ರಿಯಾಯಿತಿ ಕೊಡ್ತಿದ್ದಾರೆ
ಆಂಡ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಂತ್ರ ಪರವಾದಿ ಸಿದ್ದರಾಮಯ್ಯ ಸರ್ಕಾರ ಆ ಕಾನೂನನ್ನು ತಿರುಗುತ್ತೆ ಆಂಡ ತಾನೇ ಮಾಲೀಕರಿನಿ ಹೈಕೋರ್ಟ್ ಹೋಯರೆ ಹೈಕೋರ್ಟ್ ಹೋದು ಸರ್ಕಾರದ ನೀತಿ ದಾತ್ರೆಂಗಳಿಗೆ ತೊಂದರೆ ಐದಾತ್ರೆಂಗೆ ಡಿಎನ್ ಕೊರ ಸಾಧ್ಯತೆ ಪಂಡಿದೆ ಐಕಿನಿ ಉಚ್ಚ ನ್ಯಾಯಾಲಯ ಐಕಿ ಸ್ಟೇ ಕಂತೀರಿ ಆಂಡ ಸ್ಟೇ ಸುಮಾರು 5 ವರ್ಷದ ಕಾಲ ನಮ್ಮ ಹೋರಾಟ ಮಾಡ್ತದೆ ಇತ್ತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಆ ಸ್ಟೇ ಜಂತು ಮಾಡಿದ್ರೆ ಇನಿ ಬೀಡಿ ಕಾರ್ಮಿಕರಿಗೆ 3 ವರ್ಷದ್ದು ಬಾಕಿ ಇತ್ತಿನಂಚಿನ ತುಟ್ಟಿ ಬತ್ತಿ ಹೆಚ್ಚಿನೊಂಡ ಐನು ಕೊರಡು ಪಡೆದು ತೀರ್ಮಾನ ಮಾಡ್ತದೆ అందులో ఎంకు పంతుని ಸಿದ್ದರಾಮಯ್ಯ ಸರ್ಕಾರದ ನಿಗುಲು ಹಲವಾರು ಭಾಗ್ಯನೇ ಕೊಡ್ತಾರೆ ಅಂದು ಸ್ವಾಗತ ಒಂಜೋಲೆಗೆ ರಿಯಾಯಿತಿ ಬಸ್ ಇಟ್ಟು ಸರ್ಕಾರಿ ಬಸ್ ಇಟ್ಟು ರಿಯಾಯಿತಿ ಕೊಡ್ತಾರೆ ಐನ ಎಂಕುಲು ಸ್ವಾಗತ ಮಲ್ಪ ಐತೊಟ್ಟಿಗೆನೆ ರೇಷನ್ ಡೇ 10 ಕಿಲೋ ಹರಿ ಕೊಡ್ಪೆ ಅಂತ ಬಂತಾರೆ ಹರಿ ಚಿನ್ನಂಡ ಐತ ಬದಲು ಕಾಸು ಕೊಡ್ಪೆ ಬಂತಾರೆ ಐನ ಎಂಕುಲು ಸ್ವಾಗತ ಮಲ್ಪ ಐತೊಟ್ಟಿಗೆನೆ ನಿಕುಲು ಕರೆಂಟ್ 200 ಹೆಂಚಿನ ಯೂನಿಟ್ ಖರ್ಚು ಮಾಡ್ಕೊಂಡ ಉಲಾಯ್ದಕ್ಕೆ ಎಂಕುಲು ಫ್ರೀ ಕೊಡ್ಪ ಅಂತ ಬಂತಾರೆ ಅಂಡ್ ಐನ್ ಮಾತ ಎಂಕುಲು ಸ್ವಾಗತ ಮಲ್ಪ ಅಂಡ್ ಐನ್ ಮಾತ ಕೊಟ್ಟದ ಒಟ್ಟಿಗೆ ಕಾರ್ಮಿಕರನ್ನ ಹಕ್ಕದ ಬಗ್ಗೆ ನಿಕುಲು ಎಚ್ಚರಿಕೆ ಅವಡು ದಯಪಂಡ ಮಾಲೀಕರನ್ನ ಪರವಾದ ನಿಕುಲು ನೀತಿನ ಅನುಸರಿಸಿದಂತೆ ಇಡೀ ಕಾರ್ಮಿಕರಿಗೆ 2019 ಇಸ್ವಿಡೆ ಕನಿಷ್ಠ ಕೂಲಿ ಜಾರಿ ಆತದೆ ಅವಳ ಸಿದ್ದರಾಮಯ್ಯ ಸರ್ಕಾರ ಸಂದರ್ಭಡೆ ಆಟ ಅವೇನು ಜಾರೀಕರಣಗ ಮಾಲಿಕವೇ ಸರ್ಕಾರ ಐಕ ಬೇತೆ ಬೇತೆ ರೀತಿದ ಒಂಜಿ ನೆವರ್ ಪಾಡ್ತಿರ್ದ ಹತ್ರ ಮಾಲಿಕೇರಿನಿ ಅವೆಲ್ಲ ಇನ್ನು ಪ್ರಶ್ನೆ ಬರ್ತದೆ ಕೋರ್ಟುಡಿನಿ ಪೋತೇರು ಕೋರ್ಟುಡಿನಿ 19 ಸರ್ತಿ ಮೀಟಿಂಗ್ ಆತನಿ ಕೋರ್ಟು ಅದೇ ವಿಚಾರಣೆಗೆ ಐತನೆ ಆಡ ಎಂಕ್ಲೆಗೆ ತೇರಿನ ಪ್ರಕಾರ ಕರ್ನಾಟಕ ಸರ್ಕಾರದ ವಕೀಲರು ಕೋರ್ಟ್ ಹಾಜರಾತಿದ್ದಾರೆ ಕೋರ್ಟ್ಗೆ ಐದ ಬಗ್ಗೆ ಒಂಜಿ ಮಲ್ತಿದ್ದಾರೆ 5 ಹತ್ರ ಅವು ಬಾಕಿ ಉಂಟು ಇತ್ತ ಹೊಸ ಕೂಲಿ ನಿಗಾಟಿ ಮಲ್ಪರ ಪಂಡಿದೆ ಸಿದ್ದರಾಮಯ್ಯ ಸರ್ಕಾರ ಇನಿ 5ನೇ ಸಮಿತಿ ಮಲ್ಪರ ಇನಿ ತೀರ್ಮಾನ ಬರ್ತದೆ ಎಂಕುಲು ತಾನೆ ಪನ್ನೊಂದುಲ್ಲ ಹಾಕ್ಯಂಡ ಸಿದ್ದರಾಮಯ್ಯ ಪನ್ನೊಂದುಲ್ಲ ಈರಿ ಐದ ಬಗ್ಗೆ ತುಲೆ 2019 ಇಸ್ವಿಡೆ ಇನಿ ಬೀಡಿ ಕಾರ್ಮಿಕರಿಗೆ 1,000 ಬೀಡಿಗೆ 270 ರೂಪಾಯಿ ಪಂಡ ಇನಿ ತಿಕ್ಕುನ ಕೂಲಿ ಹಿಡ್ದು 40 ರೂಪಾಯಿದ ಲೆಕ್ಕ ಜಾಸ್ತಿ ಆತದೆ 2019 ಇನಿ 5 ವರ್ಷ ಆಂಡೆ 5 ವರ್ಷದ 1,000 ಬೀಡಿ 40 ರೂಪಾಯಿದ ಲೆಕ್ಕ ಏತ್ ಕಾಸಾಣದ ಲೆಕ್ಕ ಮಾಡ್ಲಿ ಎಂಕುಲಿನಿ ಖಾಲಿ 3 ವರ್ಷದ ತುಟ್ಟಿ ಬತ್ತೇನೆ ಲೆಕ್ಕ ಪಡ್ನಾಗ ಒಂಜಿ ಕಾರ್ಮಿಕಗಿನಿ 22,000 ರೂಪಾಯಿ ಧನಿಕಲ್ ನಕುಲಿನಿ ಕೊರಡು ಒಂಜಿ ಕಾರ್ಮಿಕಗೆ 22,000 ರೂಪಾಯಿ ಕೊರಡು ಎಂಕುಲಿನಿ ಲೆಕ್ಕ ಪಾಡುದಿಲ್ಲ ಅವೇ ಪೊರ್ತುಡು 19 ಇಸ್ವಿ ದಿನಿ ಮುಟ್ಟ ಯೋಗಿ ಮಂತ್ರಂಚಿನ 40 ರೂಪಾಯಿ ಲೆಕ್ಕ ಪಾಡ್ನಾಗ ಅವು ಏತಾದ ಲೆಕ್ಕ ಪಾಡ್ಲಿ ಅವ ಎಂಕುಲ್ ಪಂಪನ್ ಸಾಲೆ ಪಂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಾರ್ಮಿಕರಿಗೆ ಅಕ್ಕಲ ಸಂಪಾದನೆ ಹೆಚ್ಚುವಂತ ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧಿಸರಾಪನಿ ಬೀಡಿ ಕಾರ್ಮಿಕರಿಗೆ ಕನಿಷ್ಠ ಒಂಜಿ 324 ರೂಪಾಯಿ ಕನಿಷ್ಠ ಕೂಲಿ ಕೊಡ್ಲಿ ಪಂಪ ಯಾನಿನಿ ಪಂಪೆ ಸಿದ್ದರಾಮಯ್ಯ ಪಡೆ ಅಥವಾ ಶ್ರೀಮಾನ್ ನರೇಂದ್ರ ಮೋದಿ ಪಡೆ ಬೀಡಿ ಕಾರ್ಮಿಕರನ್ನ ಪರಿಸ್ಥಿತಿನ ಅಧ್ಯಯನ ಮಾಡ್ಪಡೆ ಒಂಜಿ ಪೊಂಜೆಗೆ ದಿನಕ್ಕೂ 1,000 ಬೀಡಿ ಕಟ್ಟೋದಂಡ ಅರೆಕ್ಲೆಗೆ 14 ಗಂಟೆ ಐತ ತೀರ್ಥ ಸೂಪುದಿದೆ ಅಕ್ಲು ಕುಲ್ಲೋಡು ಐಟ ಮಾತ್ರ ಅಕ್ಲೆಗೆ ಐಟ ತಿಕ್ಕುಲಂಚ ಕಚ್ಚಾ ಮಾಲ್ ಹೆಚ್ಚು ತುಗೆರೆ ಹಿರೆ 100 ಮಾತೈನಿ ಡೋಂಗಿ ಹಾಪುಂಡು ಐಕಾಕುಲು ತೇಮಾನ್ ಕೊರಡು ಅಪಂದು ಮಾತ ಕೊರನಾಗ ಅಕ್ಲೆಗೆ ತಿಕ್ಕುನಿ ಒಂಜಿ ದಿನಕ್ಕೂ ಲೆಕ್ಕ ಪಾಡ್ನಾಗ 100 ರೂಪಾಯಿದ ಕಾಸಿ ಬೀಡಿ ಕಾರ್ಮಿಕ ತಿಕ್ಕುಜಿ ನಿಗುಲ್ ಪಂಪರೆ ದೇಶ ಅಭಿವೃದ್ಧಿ ಅವಡು ಜನಕುಲ ಅಭಿವೃದ್ಧಿ ಅವಡು ಎಂಚಾಪನಿ ಸ್ವಾಮಿ ನಿಗುಲ್ ಆಲೋಚನೆ ಮನ್ಪುಲೆ ಇನಿ 1 ಕಿಲೋ ಅರಿಕೆ 50 ರೂಪಾಯಿ ಉಂಟು ಮಾತ್ರ ಮುಂಚಿ ಇನಿ ಟೊಮೆಟೊಗೂ ರೇಟ್ ಹೆಚ್ಚಾತನೆ 1 ಕಿಲೋ ಟೊಮೆಟೊಗಿನಿ 200 ರೂಪಾಯಿ ಮುಟ್ಟೆ ಎತ್ತದನೆ 1 ಕಿಲೋ ಟೊಮೆಟೊಗೂ 200 ರೂಪಾಯಿ ಎತ್ತದ ನಮ್ಮ ಉಪಯೋಗ ಮಂತ್ರ
ಎಂಚಿನ ಪ್ರತಿ ಒಂಜಿ ವಸ್ತುಗಳೈನಿ ಲೆಕ್ಕ ಪಾಡ್ತಾಂಡ 100 ಪಟ್ಟಿಗೆ ಇರ್ತದೆ ಅಪ್ಪ ಜನಕ್ಕಳು ವಾರ ಕೊಡ್ತೀವೋ ಅಲ್ಪಡಿ ಎಂಕುಲಿನಿ CIT ಉದಕು ಪಂಪ ಒಂಜಿ ಕುಟುಂಬಗೂ ತಿಂಗಳಿಗೆ 31,000 ರೂಪಾಯಿ ಕನಿಷ್ಠ ಕೂಲಿ ನಿಗನ್ ಮಲ್ಪಲೆ ಪಂಡು ಪರೊಂದಿಲ್ಲ ಕಾಯ ಪಂಡ ಜನಕ್ಕಲಿನಿ ಬದುಕೋಡು ಜನಕ್ಕಲು ಬದುಕನ ಮಾತ್ರ ಈ ದೇಶ ಅಭಿವೃದ್ಧಿ ಆಪನಿ ತೊಕ್ಕೋಟದ ಪೇಟದ ಅಂಗಡಿದಕ್ಲೆ ಬೇರೆ ಅವ್ರದ್ದು ನಿಂತ್ರಾಡ ಜನಕ್ಕುಲ ಕೈಟಿ ಕಾಸುಬೋಡು ಜನಕ್ಕುಲ ಕೈಟಿ ಕಾಸಿಚ್ಚಿ ನಿಂತನಾಡ ನಿಕ್ಲೆ ಖಂಡಿತವಾದ ಬೇರೆ ಅಪ್ಪುಜಿ ಇನ್ನೇ ನಿಕ್ಕಲು ತುಪ್ಪ ಸಿದ್ದರಾಮಯ್ಯ ಹೆಚ್ಚಿನ ಗವರ್ಮೆಂಟ್ ಬಸ್ ಫ್ರೀ ಪಂಜಾರಿ ಇನಿ ಒಡೆ ಪಂಜೋರ್ ಮಾತ್ರ ತಿರ್ಗೋರಿ ನಮ್ಮ ಪಂಪ ಧರ್ಮಸ್ಥಳ ಸುಬ್ರಹ್ಮಣ್ಯ ಬೇತೆ ದೇವಸ್ಥಾನದಲ್ಲಿ ತಿರ್ಗೋಂದ್ರೆ ಇನಿ ದೇವಸ್ಥಾನದಾಗ ಬರ್ಬೇರಿ ಎಂಗ್ಲಿಗೆ ಇನಿ ಬೋಡಿನಾತು ಜನ ಬರ್ಬೇರಿ ಮಾತ್ರ ತಿಂಗಳ ಊರ್ನು ಬೇರೆ ಹಾಪುಡು ಸಂತೆದಾಗ್ಲೇ ಬೇರೆ ಹಾಪುಡು ಮಾತ ಊರ್ದಾಗ್ಲೇ ಬೇರೆ ಹಾಪುಡಕ್ಲೆಗೆ ಆಯ್ಪಣ್ಣ ಜನಕ್ಕಳು ಪೋಪೇರಿ ಅವೇ ಲೆಕ್ಕನೇ ನಮ್ಮ ಜನಕ್ಕಳಿಗೆ ತಿಂಗಳಿಗೊಂದು 35 ರೂಪಾಯಿದ ಆದಾಯನು ಮಲ್ತು ಕೊರ್ನಿತ್ತನಾಡ ಜನ ಇನಿ ಏತು ಖುಷಿ ಆದ ಪೇಂಟೆಡ್ ಬೋದಿನಿ ಅಕ್ಕಲ ಜೋಕ್ಲೆಗೆ ವಿದ್ಯಾಭ್ಯಾಸನ ಅಕಲ ಆರೋಗ್ಯದ ಪ್ರಶ್ನೆಡ ಅಕಲು ಅಕ್ಕಲಿಗೆ ಒಳ್ಳೆ ಒಂದು ಸಾಮಾನ್ಯ ತಂದೆಕ್ಲ ಅಕಲು ಬಿರನರ್ಗತೆ ಉಪ್ಪೇರಿ ಅವೇನು ಎಂಗಲ್ ಪಂಪನಿ ಅಭಿವೃದ್ಧಿ ಪಂಡ ತೊಕ್ಕೋಟ್ ಪೇಂಟೆಡ್ ದಾಲೆ 5 ಸ್ಟಾರ್ ಹೋಟೆಲ್ ಅತ್ತೆ ಅದನ್ನ ಒಂಜಿ 15 ಮಾಲ್ಗೆದ ಬಿಲ್ಡಿಂಗ್ ಅತ್ತೆ ಈ ತೊಕ್ಕೋಟು ಪೇಂಟೆ ಹತ್ತನಂಡ ಈ ಊರು ಅಭಿವೃದ್ಧಿ ಅವಡ್ದಂಡ ನಮ್ಮ ಜನಕ್ಕಳ ಕೈಟಿ ಕಾಸು ಬೋಡು ಅಕಲ ಕೈಟಿ ಕಾಸು ಕತ್ತನಂಡ ಅಕಲು ಬೇತೆ ತಪ್ಪು ಸಾಧಿ ಪೋಪುಜೇರಿ ಇನ್ನಿ ತಾನೇ ಮನ್ಪೇರಿ ಜನಕ್ಕಳ ಕಾಸಿಂಚಿ ನನಗ ಅಕ್ಕಳ ಕಂದರ ಪೋಪೇರಿ ಅದನ್ನ ಏರೆಲ್ಲ ದೋಚೆರೆ ಪೋಪೇರಿ ಅದನ್ನ ರಡ್ ನಂಬರ್ಡು ಕಾಸು ಮಲ್ಪೇರೆ ಬಿದ್ದಾಡ್ವೇರಿ ಒಂದು ಮಾತ ಅಗತ್ಯ ಐತಿ ನಮ್ಮ ದೇಶದ ಜನಕ್ಕಳಿಗೆ ಬದುಕಿನ ಬೋಡಾಡ ವ್ಯವಸ್ಥೆಯನ್ನು ಮಂತು ಕೊಡ್ಲಿ ನಿಕ್ಲೆ ಜನಕ್ಕಳು ಓಟು ಕೊಡ್ತೇರಿ ನಿಕ್ಲೇನು ಓಟು ಎಂದವರೇ ಯಾನ್ ಪಂಪನಿ ಶ್ರೀಮಾನ್ ನಳಿನ್ ಕುಮಾರ್ ಕಟೀಲ್ ಈ ಆಲೋಚನೆ ಮಲ್ಪಡ ಇರ್ನ ಜಿಲ್ಲೆಡೆ 1.5 ಲಕ್ಷ ಬೀಡಿ ಕಾರ್ಮಿಕರು ಈ ಪಾರ್ಲಿಮೆಂಟ್ 5 ವರ್ಷಡು ಬೀಡಿ ಕಾರ್ಮಿಕರ ಸಮಸ್ಯೆಯ ಬಗ್ಗೆ ಇನಿ ಪಾತಿರ್ತಾರ ಅಂತ ಇನಿ ಸಾರ್ವಜನಿಕವಾದ ಎಲ್ಲ ಓಟುಗೂ ಬಿರ ಇರುವಂತರಾಗಬಲ್ಲೆ ಯಾನು ಬೀಡಿ ಕಾರ್ಮಿಕರ ಸಮಸ್ಯೆಯ ಮಟ್ಟಿಗೆ ಪಾತ್ಯಂತೆ ಕಟ್ಟಡ ಕಾರ್ಮಿಕರ ಸಮಸ್ಯೆಯ ಮಟ್ಟಿಗೆ ಪಾತ್ಯಂತೆ ಈ ದೇಶದ ಕೃಷಿ ಕಾರ್ಮಿಕರ ಬಗ್ಗೆ ಪಾತ್ಯರ್ತೇವೆ ಅಂತೇನೆ ಈ ಪಾತ್ಯರ್ಲಿ ಈ ಹೆಂಚಿನ ಪಾತ್ಯರೊಂದಲ್ಲರೇ ಇನಿ ಪಂಪರೇ ಎಂಚಿನ ಉಡುಪಿದ ಎಂಚಿನ ಇಂದಟ್ಟಿ ಟಾಯ್ಲೆಟ್ ಎಂಜಾತಿದ್ದಾರೆ ಐಕೆ ಅಲ್ಪ ಎಂಜಿನ ಸಿಸಿ ಕ್ಯಾಮೆರಾ ಅಲ್ಪ ಕ್ಯಾಮೆರಾ ತಿಂತಾರೆ ಪಂಪೇರಿ ಅವೇ ಇರೇಕ ಮಲ್ಲ ಅವು ಸರಿಯಿಂದ ಹೆಂಗ ಪಂಕತ್ತೆ ಇಡೀ ದೇಶದ ಜನಕ್ಕಲ್ಲ ಗಂಭೀರ ಪ್ರಶ್ನೆ ಉಂಟು ಇನಿ ಮಣಿಪುರ ನಿಖಿಲ್ನಲ್ಲೇ ಗೌರ್ಮೆಂಟ್ ಉಂಟು ನಿಖಿಲ್ ದಾಳಿ ಮಾಡ್ತಾರೆ ಮಣಿಪುರ ಇನಿ ಪೊಂಜೋಲೇನು ಬೆತ್ತಲ ಮೆರವಣಿಗೆ ಮಾಡ್ತಿದ್ದೀರಿ ಬೆತ್ತಲಿಗೆ ಮೆರವಣಿಗೆ ಮಾಡ್ತಿದ್ದೀನಿ ಈ ವೇಳೆ ಮಾಧ್ಯಮ ಪನ್ನಕ ಇನಿ ನಿಖಿಲ್ ದಾನೆ ಪನ್ನದಲ್ಲರಿ ಆಯ್ತ ವಿಷಯ ಏರ್ನ ಮಣಿಪುರ ಗೌರ್ಮೆಂಟ್ ಪುನಿ ನಿಖಿಲ್ನೇ ಬಿಜೆಪಿ ಸರ್ಕಾರದ ಕೇಂದ್ರ ಪಕ್ಕ ರಾಜ್ಯ ಡಬಲ್ ಇಂಜಿನ್ ಸರ್ಕಾರ ಮಣಿಪುರ ಉಂಟು ಆಯ್ತ ಬಗ್ಗೆ ನಿಖಿಲ್ ಪಾತ್ಯೋರ್ಚರಿ ಅವಾಗ ನಿಖಿಲ್ ಉದ್ದೇಶದಾನೆ ಜನಕ್ಕಲೇ ನೀನಿ ಬೇತೆ ರೀತಿಯೇ ಅಕಲ್ನ ಮಧುಮಾವನು ತಿರ್ಗ ಇನಿ ಬೋಡೈನ ಪ್ರಯತ್ನ ನಿಖಿಲ್ ಮಂತಂದಲ್ಲರೆ ಆಯ್ತ ಬದಲು ಗೆಲ್ತು ಪನ್ಪನಿ ಏರೇ ನಮ್ಮ ಏರಿಯಾ ಆವಡೆ ಮಂತ್ರಿ ಆವಡೆ MLA ಆವಡೆ MP ಆವಡೆ ಜನಕ್ಕಳ ಸಮಸ್ಯೆದ ಬಗ್ಗೆ ಪಾರ್ಲಿಮೆಂಟ್ ಪಾತಿರ್ಲಿ ನಿಖಿಲ್ ಪಾತಿರ್ದೆ ನಿಖಿಲೆಗಾಯ್ಕೆ ಸ್ಪಂದನ ಚಿಕಿತ್ಸೆಂದಾಂಡ ಎಂಕುಲ್ ನಿಖಿಲೊಟ್ಟಿಗೆ ಬರ್ಪ ಎಂಕುಲ್ ನಿಖಿಲೊಟ್ಟಿಗೆ ಒಳ್ಳೆ ಎಂಕುಲು ಅಂಡ ನಿಖಿಲ್ ಆಯ್ತು ಆ ಬೇಲೆ ನಿಖಿಲು ಮಲ್ತೊಂದಿದ್ದಾರೆ ಆಯ್ತು ಹತ್ರ ಎಂಕುಲು ಈ ಒಂದು ಪ್ರತಿಭಟನೆ ಎಂಕುಲು ಸಾರ್ವಜನಿಕವಾದ ತಾಯಿ ಮಲ್ತೊಂದಿಲ್ಲ ಊರ್ದ ಜನಕ್ಕಲೇ ಗೊತ್ತಾವಡು ಎಂಕುಲು ದಾದಕ್ಕೆ ಹೋರಾಟ ಮಲ್ಪ ಬಂದ ಬಗ್ಗೆ ಊರ್ದ ಜನಕ್ಕಲೇ ಗೊತ್ತಾವಡು ಬಂದಿದೆ ಎಂಕುಲು ಸಾರ್ವಜನಿಕವಾದ ಮಂತೊಂದಿಲ್ಲ ಹಿಡಿದ ದಿಪ್ಪೊಡ್ಲ ಮಲ್ಪ ಎಲ್ಲೇ 3 ತಾರೀಕಿಗೆ ಹೆಚ್ಚಿನ
ಗಣೇಶ್ ಪೀಠದ ಡಿಪ್ಪೋದೇತರು ನಮ್ಮ ಕಾರ್ಮಿಕರೇ ನೂದು ಕಟ್ಲೆಡೆ ಅವಳು ಪ್ರತಿಭಟನೆ ಮಾಡ್ತದೆ ಮನವಿ ಕೋರ್ಪೇರು ಮಾತ್ರ ಎತ್ತಿ ಸರ್ಕಾರಗಳ ಮನವಿ ಕೊರಲ್ಲರೆ ಐದಾತ್ರ ಈ ಒಂದು ಚಳವಳಿ ಇನ್ನು ಎಲ್ಲ ರೀತಿಯ ಪೋಪುಜಿ ಬೀಡಿ ಕಾರ್ಮಿಕರು ಲಕ್ಷಗಟ್ಟಲೆ ಇತರ ಕಾರ್ಮಿಕರು ಎಂಗುಲ್ ಪಂಪ ಬೀಡಿ ಅಂದಿನಿಗಳು ಆರೋಗ್ಯ ಆಲೋಚನೆಗಳು ಪಂಪರು ನಿಗುಲು ಬೀಡಿ ಕ್ಯಾನ್ಸರ್ ಬರ್ಪೇರು ಪಂಪರು ನಿಗುಲು ಶ್ರೀಮಾನ್ ನರೇಂದ್ರ ಮೋದಿ ಪಂಪ ಬೀಡಿನಿ ರದ್ದು ಬೀಡಿನೇ ನಿಗುಲು ನಿಷೇಧ ಮಲ್ಪಲೆ ಬೀಡಿ ಕಟ್ಟಾವತಿ ಬೀಡಿ ಕಟ್ಟನೆ ನಿಷೇಧ ಮಲ್ಪಲೆ ಅಕ್ಲೆ ಒಂದಿ 5,000 ರೂಪಾಯಿ ತಿಂಗಳಿಗೂ ನಿಗುಲು ಪರಿಹಾರ ಕೊರ್ಲೆ ಒಂಜಿ 10 ತಿಂಗಳು 1 ವರ್ಷ ಒಂಜಿ ಬೀಡಿ ಕಾರ್ಮಿಕರ ಕೊರ್ಲೆ ಒಂದೇ ಜವಂದಿ ಒಂಜರಕ್ಲೆಗೆ ಬೇತೆ ಬೇಲೆ ಕೊರ್ಲೆ ನೇನು ಮನ್ಪಲೆ ನಿಕಲು ಆಯ್ತ ಬದಲಿಗೆ ಬೀಡಿದ ಕೆಕ್ಕಿಲ್ ಕೈಪುರ ಬೇರೆ ನಿಕಲು ಅಲ್ಪಚ್ಚಿ ಅಂದ್ರೆ ಹನ್ನೊಂದು ಈ ತೊಕ್ಕೋಟು ಪೇಟೆದ ಸಾರ್ವಜನಿಕ ಬಂಧುಗಳು ಈ ಊರದ ಸಾರ್ವಜನಿಕ ಬಂಧುಗಳು ಎಂಕಲ್ನ ನ್ಯಾಯವಾಯನಂಚಿನ ಹೋರಾಟವು ನಿಗುಲು ಬೆಂಬಲ ಕೊರಡು ಮಾತ್ರ ಎತ್ತಿ ನಿಗುಲ ಕೈ ಜೋಡಿಸೋಡು ನಿಗುಲ ಎಂಕಲ ಈ ಚಳವಳಿ ದೊಟ್ಟಿಗೆ ಹೊರಡು ಬಂಪುನಿ ತಾಯಿ ಬಂಪ ಅಂದು ಪಣ್ಣಂಡ ಈ ಒಂಜಿ ಜನಕ್ಕೆ ಈ ಸರ್ಕಾರದ ನೀತಿನೇ ಬದಲಾವಣೆ ಮಾಡ್ಕೊಂಡ ಜನಸಾಗರ ಜನಕ್ಕುಲಿನಿ ಮಾತೆರ್ಲ ತಿಳುವಳಿಕೆ ತಂದು ಅಕುಲು ಬೀದಿಗೆ ಜಪ್ಪಡು ಹೋರಾಟ ಮಾಡ್ಕೊಡು ಬಂದ್ಕೊಡು ಯಾನು ಪನೊಂದು ಎಂಕ ಈ ಸಂದರ್ಭಡು ಪಾತ್ರೆ ಅವಕಾಶ ಕೊಡ್ನ ನಿಗ್ಲೆ ಮಾತೆರೆಗಳ ಎನ್ನ ಕರ್ತನ ಸಂಸದಿನ ಪಾತ್ರ ನಾಗರಿಕ ಬಂಧುಗಳು ಮೂರು ಸೇರಿದಿನ ಬೀಡಿ ಕಾರ್ಮಿಕ ಹತ್ತನಕ್ಕಲೆ ಅಂಚೆನೆ ಜಿಲ್ಲಾ ಮುಖಂಡರೆ ಇನ್ನೇ ಬೀಡಿ ಕಾರ್ಮಿಕರನ್ನ ಮೂಜಿ ವರ್ಷದ ಚುಟ್ಟುಬಟ್ಟೆ ಬಾಕಿ ದಿತ್ತಿನೇನು ಕೊರಡು ಪಂಪಿಲೆ ಕೊಡು ಬೀಡಿ ಕಾರ್ಮಿಕರನ್ನು ಮಾರ್ಗೋ ಚಪಡಾದ ಮೇಲೆ ಮಾಲೀಕರು ಅರ್ಥ ಮಾತನಾಡು ಮೂಜಿ ವರ್ಷದ ಚುಟ್ಟಿ ಬಾಕಿ ದೀಪಿನ ಮಾತ್ರ ಎತ್ತು 18 ವರ್ಷೋಡು 5-1 ಕಮಿಟಿ ದ್ವಿಪಕ್ಷ ಸಮಿತಿ ಕುಳಿತು ತನ್ನಕ್ಕಳು 1,000 ಬೀಡಿಗೆ 40 ರೂಪಾಯಿ ಹೆಚ್ಚುವರಿ ಕೊರ್ಪಾ ಪಡೆದು ಭಾಷೆ ಕೊರನ ಈ ತನ್ನಕ್ಕಳು ಸರ್ಕಾರದ ನೋಟಿಫಿಕೇಶನ್ 10 ವರ್ಷ ಬೀಡಿ ಕಟ್ಟಿದಗಳಿಗೆ 1% ಹೆಚ್ಚು ಸಂಬಳ ಕೊಡು ಬಂದು ಸರ್ಕಾರದ ನೋಟಿಫಿಕೇಶನ್ ಬರ್ತದೆ ಅವೇನು ಪತ್ತೊಂದು 40 ರೂಪಾಯಿ ಗೋರ್ಪಾಂಜಿನ ಪಡ್ತಾರೆ ಅವೇನು ಪತ್ತೊಂದು ಕೋರ್ಟಿಗೆ ಹೋಯ್ತು ಇನ್ನು ಆ ಕೇಸ್ ಕೋರ್ಟ್ ಈತ ಸವಿವರವಾದ ನಮ್ಮ ರಾಜ್ಯ ಜಿಲ್ಲೆದ ಕಾರ್ಯದರ್ಶಿ ಬಾಲಕೃಷ್ಣ ತಂದೆ ಯಾನೊಂದು ದನ್ನಗಳಿಗೆ ಎಚ್ಚರಿಕೆ ದನ್ನಗಳು ಕಾರ್ಮಿಕ ಕೊರ್ಪರಂಜಿನ ಕಾಸುಲೇನು ಬಾಕಿ ದಿವೋಲಿ ಕಾರ್ಮಿಕರ ಸಂಬಂಧಪಟ್ಟದ ಪಾತ್ರರಾಗ ತನ್ನಗಳಿಗೆ ಪಟ್ಟದ ಪಾತ್ರ ಬಲ್ಲಿ ಪಂಪಿಲ ಕೊಡು ಅನ್ನೋದಿಲ್ಲ ಒಬ್ಬಾರಿ ಬಲ್ಲ ಪ್ರಶ್ನೆ ಇನಿ ತನ್ನಗ್ಲಿ ದಾದ ಪನೋಡು ಪಂಪಿಲ ಕೊಡು ಯಾನು ಭಾರತ್ ಬಿ ದಂತ ಪ್ರಶ್ನೆ ಕೇಳುವೆ ಇನಿ ಬೀಡಿ ಕಾರ್ಮಿಕರಿಗೆ ತಿಕ್ಕುಡ ಏನ ಕೂಲಿ ಎತ್ತು ಅವು ಸರಿಯಾದ ತಿಕ್ಕುಡ ಬೀಡಿ ಲಾಭ ಹೆಚ್ಚಾಪ ಪ್ರಶ್ನೆ ದೊಡ್ಡ ಇನಿ ಒಂಜಿ ಬೀಡಿಗೆ 1 ರೂಪಾಯಿ ಮಾರ್ಕೆಟ್ ಇಡು 1,000 ಬೀಡಿಗೆ 1,000 ರೂಪಾಯಿ ಬೀಡಿ ಕಚ್ಚಾ ವಸ್ತುನ ಉಪಯೋಗ ಬಂತಂಡ ಐತಪುರ ಒಂಜಿ ಅಂದಾಜು ಲೆಕ್ಕ ಬತ್ತಂಡ 500 ರೂಪಾಯಿ 600 ರೂಪಾಯಿ ಬೀಡಿ 1,000 ರೂಪಾಯಿ 1,000 ಬೀಡಿ ತಯಾರ ಬೀಡಿ ಬಾರಿ ಲಾಭ ಉಂಡು ಇನಿ ಪನ್ಪದೈತೆ ಬೀಡಿ ವೈಪರ ಬಲ್ಲಿ ಬೀಡಿ ವೈದ್ಯದ ಕ್ಯಾನ್ಸರ್ ಹಾಕ್ಬಿಡು ಬೀಡಿ ಬಂದ ಅವಳು ಪಂಪ ಅಂದಿದ್ದಲ್ಲ ಅಲಕ್ಕ ಬೀಡಿ ಬಂದ್ ಮಾಡ್ಪಾಡ ಸರ್ಕಾರ ಕೇಂದ್ರ ಸರ್ಕಾರ ಅವಳು ರಾಜ್ಯ ಸರ್ಕಾರ ಅವಳು ಅಲಕ್ಕ ಬೀಡಿ ಬಂದ್ ಮಾಡ್ಪಾಡು
ಸರ್ಕಾರವು ತಾಕತ್ತಿತ್ತಂದ ಅಕ್ಕಿಗೆ ಬದಲಿಗೆ ಬೇಳೆ ಕೊರ್ರೆ ಆಗಿಂದಾಣ ಅಕ್ಲೆ ಬದುಕೆರೆ ಪಿಂಚಣಿ ಕೋಡು ಪಂಪಿಲೆ ಕೋಡು ಸಂಘ ಒತ್ತಾಯ ಮಾಡ್ತು ದಯಗೆ ಸರ್ಕಾರ ಅರ್ಧಗೋಡೆ ದೀಪ ಪತ್ತೊಂದುಂಡು ಇನಿ ಬಂದ ಪಂಪಿಲೆ ಕೊಡು ಕಾರ್ಮಿಕರನ್ನ ಇದೋಡು ಭಯ ಪುಟ್ಟಾದ ಕಾರ್ಮಿಕರಿಗೆ ಇನಿ ಬೀಡಿ ಬಂದಾಪು ಪಂಪಿಲೆ ಕೊಡು ಮೌನ ಹೋದೋಡು ಬೀಡಿ ಕಟ್ಟೋದಿಲ್ಲ ಬೀಡಿ ಬಂದಾಪುಜಿ ಬೀಡಿ ನಳಲಾಯ್ತ ಜಾಸ್ತಿ ಆಗುಂಡು ಎಂಚ ಬೀಡಿ ಕಟ್ಟೋದಿಲ್ಲ ಕಾನೂನು ರಹಿತವಾಯಿನ ಬೀಡಿ ಕಟ್ಟೋದಿಲ್ಲ ಓಡಿತಿರಾದ ಬೀಡಿ ತಯಾರಾಪುಡು ಕೋಟಿ ಕಟ್ಲೆ ಬೀಡಿ ತಯಾರಾಪುಡು ಅಪ್ಪಗಂಡ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊರ್ಪುನಂಜಿನ ಒಂದು ಜ್ಞಾನ ನಂಜಿನ ದನಿರಕ್ಕಲು ಇತ್ತ ಬೆಲೆ ಏರಿಕೆದ ಅಂಚೆ ಅಂಚೆ ಸಂದರ್ಭಗಳು ಅಕ್ಕನ ಬದುಕೋಣ ಬದುಕೋಡು ಅಕ್ಕನ ಜೋಕ್ಲೇನೆ ಸಾಂಕೋಡು ನಾನಂಚ ಸಾಂಕೋಡು ಒಂದು ಒಂಜಿ ಪ್ರಶ್ನೆ ಐದಕ ಕೇಂದ್ರ ಸರ್ಕಾರ ಮಂದಿನಂಚಿನ ನೀತಿ ಬೀಡಿ ಕಾರ್ಮಿಕರಿಗೆ ತಿಕ್ಕೊಡಂಚಿನ ಆರೋಗ್ಯ ಸಂಬಂಧಪಟ್ಟಿನಂಚಿನ ಸವಲತ್ತು ಅವು ಹಾರ್ಟ್ ಅಟ್ಯಾಕ್ ಆದುಪ್ಪರಾರು ಕಿಡ್ನಿ ಫೈಲ್ ಆದ ಉಪ್ಪರಾರು ಐದೊಟ್ಟಿಗೆ ಬೇತೆ ಕ್ಯಾನ್ಸರ್ಗೆ ತಿಕ್ಕುನಂಚಿನ ಸವಲತ್ತು ಅವಳು ಇದು ಮಲಚಿಗೆ ಆಗ್ತದೆ ಡೈಡ್ ಒಂಜಿ ಸಾರ ಬೀಡಿಗೆ ₹7 ಅಬುಕರಿ ಕಟ್ಟೊಂದಿತ್ತಿರು ದುಂಬು ಅವು ಸೀದಾ ಬೀಡಿ ಕಾರ್ಮಿಕರನ್ನ ಪೆನ್ಷನ್ ಬೀಡಿ ಕಾರ್ಮಿಕರನ್ನ ಸೇವಾ ನಿಧಿಗೆ ಪೋಂದಿತ್ತು ಐದಾದಕ್ಲೆಗೆ ಆರೋಗ್ಯದ ಬಗ್ಗೆ ಸ್ಕಾಲರ್ಶಿಪ್ ಬೇತೆ ಹೆರಿಗೆ ಬತ್ತೆ ಐದಾದು ಬರಲಿತ್ತು ಕೇಂದ್ರ ಸರ್ಕಾರ GST ಪಾರ್ಟಿಯರ ಪಕ್ಕ ಬೀಡಿಗೆ GST ಪಂಡ ಕಾಸು ಸೀದಾ ಕೇಂದ್ರ ಸರ್ಕಾರ ಒಪ್ಪು ಅದನ್ನ ಸ್ಕೇಮ ನೀತಿಗೆ ಪವನ್ ಆದ್ರ ಆ ಸ್ಕೇಮ ನೀತಿ ಕಾಸು ಇದ್ದಾನೆ ಆದ್ರ ಇಲ್ಲಿ ಬೀಡಿ ಕಾರ್ಮಿಕರಿಗೆ ಇತ್ತಿನ ಸ್ಕಾಲರ್ಶಿಪ್ ನಿಜದ ಲೆಕ್ಕ ಆಗ್ತದೆ ಅದನ್ನ ಆರೋಗ್ಯದ ಬಗ್ಗೆ ಆ ಸವಲತ್ತು ಇದ್ದಂಗೆ ಆಗ್ತದೆ ಅದನ್ನ ಜೋಗ ಕಲ್ಪನೆಯ ಪರಿಸ್ಥಿತಿ ಇನ್ನು ಕಷ್ಟ ಆದುಂಡು ಇನ್ನು ಶಿಕ್ಷಣದ ವ್ಯವಸ್ಥೆ ಹೆಚ್ಚಾದುಂಡು ಬಂದ ಇನ್ನು ಖಾಸಗೀಕರಣದ ಶಿಕ್ಷಣ ಒಂಜಿ ಶಿಕ್ಷಣ ಹಲವಾರು ದುಡ್ಡು ಖರ್ಚು ಮಾಡ್ಬಿಡೋದು ಬೈದು ಇಲ್ಲಿ ಬೀಡಿ ಕಾರ್ಮಿಕರ ಜೋಗುಲಾಡು ಬೇತ ಕಾರ್ಮಿಕರ ಜೋಗುಲಾಡು ಶಿಕ್ಷಣ ವಂಚನೆ ಆದುಂಡು ಅಂಚನೆ ಈ ಜೋಗುಲು ಶಿಕ್ಷಣ ಕಲ್ಪನೆ ಲೆಚ್ಚ ಪಂಪಿನ ಪ್ರಶ್ನೆ ಉಂಟು ಅಂಚದಪ್ಪನಾಗ ಬೀಡಿ ಕಾರ್ಮಿಕರನ್ನ ಕನಿಷ್ಠ ಕೂಲಿ ಪರಿಷ್ಕರಣ ಒಂದ 5 ವರ್ಷ ಕಳೆದು 5 ವರ್ಷ ತುಂಬ ಪರಿಷ್ಕರಣ ಅವು ಕೇಸುಡುಂಡು ಅವು ಕೇಸು ನಿಂತು ನಾನು ಅವು ಬೀಡಿ ಕಾರ್ಮಿಕರಿಗೆ ದಿಕ್ಕುಳು ಪಂಪುನ ಗ್ಯಾರಂಟಿ ಉಂಡು ಪಂಪನೆ ನಾನು ಪಡೆದು ಬೀಡಿ ಕಾರ್ಮಿಕರಿಗೆ ಹೆಚ್ಚುವರಿ ಕೂಲಿ ಆದ ಪರಿಷ್ಕರಣ ಮಾಡ್ಕೊಡು ಏವಾನಿ ಕಮಿಟಿ ಕೂಡ ಸೇರಲು ಅಕ್ಲ ಪರಿಷ್ಕರಣ ಮಾಡಿದ ಕನಿಷ್ಠ ಕೂಲಿನ ಕುಡಾಯಿನ ಜಾಸ್ತಿ ಮಾಡ್ಕೊಡೋ ಪಂಪಿನ ಕೊಡು ಕೇಂದ್ರ ಮಾತ್ರ అయితే ఆయన ఈత పండుగ పాత్రకు సుమారు జನ ಬೇತೆ ಪಾತ್ರಗಳು ಪಂಪಿನ ಕೊಡು ಕೇಳೋದು ಏನಾದ್ರು ಪಾತ್ರ ಅಂತ ಕೋರ್ಟ್ದ ಕೇಸ್ 2023 ಫೆಬ್ರವರಿ ತಿಂಗಳು ತೀರ್ಪಾದರೆ ಆ ತೀರ್ಪು ಕಾರ್ಮಿಕರ ಪರವಾದ ಆಗಿನ ಬೊಕ್ಕ ಫೆಬ್ರವರಿ ಬೊಕ್ಕ ಇನ್ನಿದ್ದ ಜುಲೈ ಪ್ರತಿ 1000 ಬೀಡಿಗೆ ₹25 ಲೆಕ್ಕ ಮಾತಾ ಸೇರಿದ ₹25 ಲೆಕ್ಕ ಕೊರಡು ಆ 3 ವರ್ಷದ ಮಾತ್ರ ಏತು ₹1000 ಏತು ಕೋಟಿ ರೂಪಾಯಿ ಬೀಡಿ ಕಾರ್ಮಿಕರಿಗೆ ಬೀಡಿ ಮಾಲಕರನ್ನ ಕೊರ್ರೆ ಉಂಡು ಪಡೆದು ಲೆಕ್ಕ ಮಾಡ್ಕೊಂಡು ಗೊತ್ತಾವು ಆಂಡ ಕರ್ನಾಟಕ ಸರ್ಕಾರ ಮಂತ್ರಿ ಕನಿಷ್ಠ ಕೂಲಿ ಕರ್ನಾಟಕದಲ್ಲಿ ಹೈಕೋರ್ಟ್ ಕಾರ್ಮಿಕರನ್ನ ಪರವಾದಿ ಒಂದು ತೀರ್ಪು ಕೊರ್ನಿ ಆಂಡ ಈ ರೆಡ್ಡುಲ ಸರ್ಕಾರಿ ಸಂಸ್ಥೆಗಳು ಆದುಕೊನಗಲ ಬೀಡಿ ಮಾಲಕರೇ ಅಲ್ಲಿ ಜಾರಿ ಮಾಡಿ ಪುಜರೆ ಪಡೆದಿತ್ತ ನೀನು ಎಂಚೆ ಗುಂಡಿತೊಂಡಿ ಇನ್ನಿತ್ತೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆ ಬೈದೇರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಯ್ನ ಹಿಡಿದು ಬೊಕ್ಕ ಒಂದು ಪ್ರಥಮ ಭೇಟಿಯಾರನ್ನ ಇತ್ತೆ 11 ಗಂಟೆಗೆ ಉಡುಪಿದ ಪ್ರಗತಿ ಪರಿಶೀಲನಾ ಸಭೆಟಾರು ಭಾಗವಹಿಸಾವೇರೆ
ಬೈಯದ 4 ಗಂಟೆಗಾರೆ ನಮ್ಮ ಜಿಲ್ಲಾ ಪಂಚಾಯತ್ ಕಚೇರಿ ಉಳ್ತ ದಾಖಾ ಜಿಲ್ಲೆದ ಪ್ರಗತಿ ಪರಿಶೀಲನಾ ಸಭೆ ಭಾಗವಹಿಸಲು ಒಳ್ಳೆಯದು. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಕರಿನವರಡು ದಿನೇಶ್ ಗುಂಡೂರಾವ್ ಬತ್ತಿದ್ದೇನೆ ಅರೆಗೆ ಈ ಬೀಡಿ ಕಾರ್ಮಿಕರ ವಿಷಯ ಪಣದರೆ ಇತ್ತು. ಬೀಡಿ ಕಾರ್ಮಿಕರನ್ನ ತುಟ್ಟಿ ಭತ್ತೆ ಐಕೆ ದನ್ನಕಲು ಪೋಲಿಸಿನ ಸ್ಟೇ ಹೈಕೋರ್ಟ್ ಕಾರ್ಮಿಕರನ್ನ ಪರವಾದ ಬತ್ತಿನ ತೀರ್ಪು ನೀನು ಜಾರಿ ಮಲ್ಪೋಡ ಪಂಡದೆ ನಮ್ಮ ಉಸ್ತುವಾರಿ ಮಂತ್ರಿಗಳ ವಿವರವಾದ ಪಂಡದೆ ಇನಿ ಮನವಿ ಕೊಡ್ತಾರೆ ಇದ್ದಾರೆ ಆಂಡ ವಾ ಪ್ರತಿಕ್ರಿಯೆಲ ಸರ್ಕಾರದ ಭಾಗವಹಿಸಿದ ಬೈಜಿ ವಾ ಪ್ರತಿಕ್ರಿಯೆಲ ಮಾಲಕ ವರ್ಗದ ಭಾಗವಹಿಸಿದ ಬೈಜಿ ಮಾಲಕರುಗಳ ಬಾಧ್ಯತೆ ಬರಂದಿಲ್ಲರಿಗೆ ಅವು ಎಂಕ್ಲು ಕುಡಲ ಮೆತ್ತು ಬೇತವಲ್ಲ ಕೋರ್ಟ್ ಕೂಡ ತೋಂದಿಲ್ಲ ಏತು ಕೋರ್ಟ್ ತುಂಡಲ ಈ ಕನಿಷ್ಠ ಕುರಿ ವ್ಯಾಪಾರ ಮಾಲಕರ ಪರವಾದ ಬೈದಿರಿ ಇಜ್ಜಿ ಚರಿತ್ರೆ ಇಜ್ಜಿ ಏನು ಪಂಡವು ಕನಿಷ್ಠ ಕೂಲಿ ಅತಿ ನಿಕೃಷ್ಟ ಕೂಲಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪುಂಡು ಒವೇ ಕೈಗಾರಿಕೆ ಸರ್ಕಾರ ಮಲ್ತಿನಂಚಿನ ಕನಿಷ್ಠ ಕೂಲಿನ ಒರ್ರೆಗೆ ಸಾಧ್ಯ ಇಜ್ಜೆ ನಿಂತಂಡ ಮಕ್ಕಳು ಆ ಕೈಗಾರಿಕೆ ನಡಪೋಡದೆ ಇಜ್ಜಿ ಬಣದೆ ಸುಪ್ರೀಂ ಕೋರ್ಟ್ ಪಂಡದ ಭಾರಿ ಸಮಯ ಆಯ್ತು ಅಂಚದ ವಾ ಕೋರ್ಟ್ ಕೂಡ ಕನಿಷ್ಠ ಕೂಲಿ ಅದಕ್ಕೆ ಸಂಬಂಧಪಟ್ಟ DA ಐಟ್ ಮಾಲಕರಿಗೆ ಅನುಕೂಲ ಆಪಣೆ ಐತಿ ದಿನ ತೆಪ್ಪಲಿ ದಿನ ದೆತ್ತೇರು 15 ವರ್ಷ 15 ಇಸ್ವಿ ಹಿಡಿದು 29 ಇಸ್ವಿ ಮುಟ್ಟ ದಿನ ದೆತ್ತೇರು ಆಂಡ್ಲಾರೆಕ್ಲೆಗೆ ನನ್ನ ಮಿತ್ತೆಗೆ ಐದು ತುಂಬಿಕೊಂಡ ಆಪುಜು ನನ್ನ ಬೇತೆ ಬೇತೆ ಸರ್ಕಸ್ ಮಲ್ಪರೆ ಯಾರು ಅದು ಏತು ಸರ್ಕಸ್ ಮಲ್ತಿಲ್ಲ ನಮ್ಮ ಬೀಡಿ ಕಾರ್ಮಿಕರು ಈ ಒಂದು ಪ್ರಶ್ನೆ ಎಚ್ಚರ ವಹಿಸಿದೆ ನಮ್ಮ ಐನ್ ತೆತ್ತೊಂಡ್ರೆ ಬೀದಿಗೆ ಭತ್ತನ ನಿತ್ತಂಡ ವಾ ಮಾಲಕರ್ಲ ಬರೋದೊಪ್ಪರೆ ಖಂಡಿತ ಆಪುಜಿ ನೇಡು ದುಂಬಲ ಇಂಚ ಆತನು ನೇಡು ದುಂಬಲ ನೇಡು ಚರಿತ್ರೆ ಬೀಡಿ ಕಾರ್ಮಿಕ ಸ್ಪಷ್ಟಿ ಮಲ್ತೇರೆ 2004 ಬೀಡಿ ಮಾಲಕರ ನಕಲು 2004 ಎನ್ಮ ಮುಟ್ಟವರ ತುಟ್ಟಿ ಬತ್ತಿನ ಉಂಟಾಯ ಆ ಸಂದರ್ಭಗಳು ನಿರಂತರವಾದ 4 ವರ್ಷ ಈ ತುಟ್ಟಿ ಬತ್ತಿಗೆ ಕೊಡೋದು ಬೀಡಿ ಕಾರ್ಮಿಕರು ಬೀದಿರಿತ್ತೇನೆ ಬೆಳ್ತಂಗಡಿ ಹಿಡಿದು ಇದೇ ತೊಕ್ಕೊಟ್ಟು ಕಾಲ್ನಡಿಗೆ ಜಾತ ಮಲ್ತೇನೆ ಬೆಳ್ತಂಗಡಿ ತೊಕ್ಕೊಟ್ಟು ಕಾಲ್ನಡಿಗೆ ಜಾತ ಮಲ್ತೇನೆ ಕ್ರಿಕೆಟಿಗೆ ಮಲ್ತೇರಿ ಅಕೇರಿಗೆ ಗಣೇಶ್ ಬೀಡಿನ ಮುತ್ತಿಗೆ ಪಾಡ್ದು ಆಯ್ತು ಉಲಾಯ್ದ ವಾ ಸ್ಟಾಪ್ ದಾಖಲ ಇದೇ ಬರಂದ್ರೆ ಕಾಣು ಐದು ಬೊಕ್ಕ ಬೀಡಿ ಮಾಲಕರನಕಲೆ ಜಾರಿಗೆ ದುಂಬಾಯಿನ ಇನ್ನು 2000 ಎನ್ಮಾಡು ಆನಿ ದಾನಾಡಿ ಬೀಡಿ ಮಾಲಕರನಕಲೆ ಬೀಡಿ ಕಾರ್ಮಿಕರಿಗೆ ಸುಮಾರು 110 ಕೋಟಿ ರೂಪಾಯಿ ಮುಟ್ಟ ಈ ಭಾಗ್ಯದೀತಿನ 4 ವರ್ಷ ತುಟ್ಟಿ ಮತ್ತೆ ಕೊಡೋದು ಬತ್ತಲು ಅಪ್ಪ ಎಂಗ್ಲೆಗೆ 2000 ಎನ್ಮಾಡು ಐನ್ ಮಲ್ಪರ ಆದರ ನಿಂತಂಡ ಇದ್ದ 2029 ಸಾಧ್ಯ ಇದ್ದ ಸಾಧ್ಯ ಉಂಡು ಆಂಡ ದಾನೆ ಆಂಡು ಬಂಡ ಒಂದು ಸಮಯಡು ನಮ್ಮ ಬೀಡಿ ಕಾರ್ಮಿಕರಲ್ಲ ಅದ್ರ ಕಾರ್ಮಿಕರು ಅದ್ರ ಬೆಂಕಿನಕ್ಕೆ ಒಂದು ಮರಂತದೆ ಸಂಘಟನೆ ಮೆತ್ತೆ ಒಪ್ಪುನ ವಿಶ್ವಾಸವನ್ನು ಕಮ್ಮಿ ಮಾಡ್ಕೊಂಡು ಹೋಗಿ ಹಿಡಿದವರ ಈ ಪರಿಸ್ಥಿತಿ ಬಂದಿಲ್ಲ ಇನ್ನು ಉಪ್ಪುನ ಒಂದೇ ಜನ ಮೂಲುಪ್ಪುನಾಗಲೇ ಮಾತ್ರ ಈ ಸಂಬಂಧಪಟ್ಟ ಈ ಒಂದು ಹೋರಾಟ ಈ ಒಂದು ಬೇಡಿಕೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಪ್ರಧಾನವಾದ ಒಂದು ಕೈಗಾರಿಕೆ ಬೀಡಿ ಇನ್ನೇ ಇಲ್ಲದ ಇದೇ ಭಾರತದ ಕೆಲಸ ಮಾಡ್ತಾರೆ ಆವಂದನೆಗಳೇ ಕೂಡ ಇಲ್ಲದ ಉಲೈ ಉದ್ಯೋಗ ಕಲ್ಪನೆ ವ್ಯವಸ್ಥೆ ಬೀಡಿ ಅಂಚಾದೆ ಇಲ್ಲಿ ಲಕ್ಷಾಂತರ ಜನ ಉಳ್ಳೇರೆ ನಮ್ಮ ಜಿಲ್ಲೆದ ಒಂದು ಮುಖ್ಯ ಕೈಗಾರಿಕೆ ಈ ಜಿಲ್ಲೆದ ಆರ್ಥಿಕ ಜೀವನಾಡಿ ಎಂಚ ಮೀನುಗಾರಿಕೆ ಉಂಡ ಎಂಚ ಕೃಷಿ ಉಂಡ ಎಂಚ ಅಡಿಕೆ ಉಂಡ ಅವೇ ಥರ ಬೀಡಿ ಕೂಡ ಈ ಜಿಲ್ಲೆದ ಆರ್ಥಿಕತೆ ಜೀವನಾಡಿ ಐಟ್ ಬೆಂಕಿನ ಜನಕರು ಅತ್ಯಂತ ನಿಕೃಷ್ಟ ಜೀವನ ಜಪ್ಪನಾಗಲಿ ಅತ್ಯಂತ ಎಲ್ಲೇ ಸಂಬಳ ಪಡಪನಾಗಲಿ ಅಕ್ಕನ ಕೂಲಿಡ್ಲ ಒಬ್ಬತ್ತಿ ಐಟ್ ಮೋಸ ಮಲ್ಪತ್ತಿ ಐಟ್ ಖಂಡಿತವಾದ ನಿಕ್ಲೆದು ಬರ್ಕತ್ ಆಪುಜಿನ ಪಂಡದು ಎಂಚ 2004 2008 ಮೊಟ್ಟ ಆ ಒಂಜಿ 4 ವರ್ಷದ ತುಟ್ಟಿ ಬತ್ತ ಹೋರಾಟ ಹೆಂಗೆ ಕಂಟಿನ್ಯೂ ಮಲ್ತನ ಅವೇ ಥರ ಇತ್ತೆ ನಮ್ಮ ಹೈಕೋರ್ಟ್ ತೀರ್ಪು ಹಿಡಿದು ಬೊಕ್ಕ ನಾನು ಗುರುತುಕೊರ ಪ್ರಶ್ನೆ ಇಚ್ಚಿ ನೀನು ಜಾರಿ ಮಲ್ಪವನ್ನು ಮಾತ್ರ ಏತು ದಿನ ಬೀದಿ ಕೊಡೋಣ ಬೀದಿ ಕಾರ್ಮಿಕ ರೆಡಿ ಬಂದ್ಬಿಡೆ ಕೊಡು ಪಂಡದು ನೀನು ಆಯ್ನ ಅದು ಬೇಗ ಬೀಡಿ ಮಾಲಕರನಾಗಲು ಕೊರುಪುನ ಅಕಲೆಗಡ್ಡೆ ಪಂಡದು ಒಂದು 2 ಪಾತ್ರ ಉಂಟಾಗ ಧನ್ಯವಾದಗಳು ಸುಮಾರು ಇದ್ದೆ ಕೊಟ್ಟಕೆಲ್ಸ ಬಿಡಿಗೆ ಬರೀನಿಂದ ಅಧ್ಯಕ್ಷರಾಯಿನ ಪದ್ಮಾವತಿ ಶೆಟ್ಟಿ ಬಾತ್ ಹಿಡಿದು ಧನ್ಯವಾದಗಳು 2015 2017 ಮಟ್ಟದ 3 ವರ್ಷದ ತುಟಿ ಭತ್ತೆ ಹೊರಡು
ತುಟಿ ಬತ್ತೆ ಜಾರಿ ಆತನೇನು ಇನಿ ಕಾನೂನು ರೀತಿಡವು ಜನಕ್ಲೆ ಕೊರಡು ಪನ್ಪುನ ರೀತಿಯಲ್ಲಿ ಬೈತನೇದಾದ್ರ ಈ ಒಂದು ಪ್ರತಿಭಟನೆಯನ್ನು ನಮ್ಮ ತೊಕ್ಕೋಟು ಪ್ರದೇಶದ ಕೊಟೆಕಾರ್ ಸರ್ಕಲ್ ಬಿ ಡಿ ಲೇಬರ್ ಯೂನಿಯನ್ ಹಮ್ಮಿಕೊಂಡು ಐತ ಒಟ್ಟಿಗೆ ಎಂಕ್ಲ ಜಿಲ್ಲೆದ CITದ ಕಾರ್ಯದರ್ಶಿಯಾದ ಸುನಿಲ್ ಕುಮಾರ್ ಬಜಾಲುರ್ಲೇರು ಮೇರೆ ನಾನು ಸ್ವಾಗತ ಮಲ್ಪೆ ಒಂಜಿ ಇನಿ ಹೆಂಚಿನ ಪಂಡ ಬೀಡಿ ಕೈಗಾರಿಕೆ ಇನಿ ಕೋಪ್ತದ ಎದುರು ಕನತ್ತದ ಕೈಗಾರಿಕೆ ಕೈದಾಪುನು ಪನ್ಪುನ ರೀತಿಡು ಕೈಗಾರಿಕೆ ಪೋಪುನು ಪನ್ಪುನ ರೀತಿಡು ಜನಕ್ಲೆಗೆ ಒಂಜಿ ಗುಮ್ಮೆ ಬಿಡ್ತೇರು ಆ ಜನಕ್ಲೆಗೆ ಇನಿ ಗುಮ್ಮೆ ಬಿಡ್ತುಂಡಲ್ಲ ಇನಿ ಕೈಗಾರಿಕೆ ಮೂಲ ಮೂಲೆಡು ಇನಿ ರಿಕ್ಷೋಡು ಟೆಂಪೋಡು ಬೇತೆ ಬೇತೆ ಕೊಟ್ಟು ಗ್ರಾಮಾಂತರ ಕೊನೋದು ಕಾನೂನು ಇಚ್ಚಂದನ ಬೀಡಿನ ಕಟ್ಟಾವನಂಚಿನ ಈ ಮಾಲಿಕೆರು ಇನ್ನು ಮಾಲಿಕೆರೆಗೆ ಆಗಲೇ 10% ಮಾತ್ರ ಬೀಡಿ 25% ಆಂಡ ಎಂಕುಲು ಜನಕ್ಲೆಗ ತುಟಿಪತ್ತೆನ್ ಕೊರ್ಪೆ ಅಂತ ಪನ್ಪುನ ಒಂಜಿ ಏನಲ್ಲ ಸಂಬಂಧಪಟ್ಟನ ಬೀಡಿ ಮ್ಯಾನೇಜರ್ ನಕುಲು ಪನ್ಪೇರು ಇನಿ ಯಾನ್ ಪನ್ಪುನಿ ಇನ್ನು ಅಕುಲು ಮುರಾಣಿರ್ದು ಬಕ್ಕ ಇವೇ ಭಾರತ್ ಬಿಡ್ದ ಮಾಲಿಕೆರು ಸಾಧಾರಣ ಒಂದೊಂದು ಕಾಂಟ್ರಾಕ್ಟ್ ದಾಖಲೆಗೆ 25 ಪಾಸ್ಬುಕ್ ಕೊಡ್ತೇರು ಇನ್ನು ವಾರೀತಿದ ಕಾನೂನು ಕೊಡ್ತೇರು ಪಾಸ್ಬುಕ್ ಮಾಡೋದು ಇಂಕ್ಲೆ ಪನೇರಾಪುದು ಅಂಡ ಏತು ದಿನ ಅಕ್ಲು 4 ವರ್ಷ 5 ವರ್ಷ ಬೀಡಿ ಕಟ್ಟದು ಬುಡಿಯರ್ನ ಅಂಡ ಅದಕ್ಕೆ ಸರಿಯಾಯಿನ ಒಂದು ಭದ್ರತೆ ಇಜ್ಜಿ ಇನ್ನು ಆ ಭದ್ರತೆ ಇಜ್ಜಂದೆ ಇನ್ನು ಬೀಡಿನ ಕಟ್ಟ ಒಂದಲ್ಲೇರು ಅವಾಗ ಇನ್ನು ಬೀಡಿ ಕೈಗಾರಿಕೆ ಪೋಪುಣ ಪನ್ನಾಗ ಎಂಕ್ಲ ಒಂಜಿ ನೆಟ್ ಅನುಭವಡು ಬೀಡಿ ಕೈಗಾರಿಕೆ ಪೋಪುಜಿ ಪನ್ಪೇನ್ ಬೀಡಿ ಕೈಗಾರಿಕೆಗೆ ಖಾಲಿ ಗುಮ್ಮೆ ಮಾತ್ರ ಬಿಡ್ತೀನಿ ಇನ್ನು ಕಾನೂನು ಒಡಕು ಮಲ್ತದು ಕಾನೂನು ಉಪ್ಪಂದಿರಕ ಮಲ್ಪೋಡು ಪನ್ಪುನ ರೀತಿಡು ಮಾತ್ರ ಈ ಒಂಜಿ ಕೈಗಾರಿಕೆನು ನಡಪ ಒಂದಲ್ಲೇರು ಅವಾಗ ಇನ್ನು ಮಾಲೀಕರು ಮುಲ್ಪಡ್ದು ಬೇತೆ ಬೇತೆ ಕೋಡಿಗೆ ಬೀಡಿನ ಕೊನೋದು ಕಾನೂನು ಜನ ಬೀಡಿನ ಕಟ್ಟದು ಇನ್ನು ಮಾಲಿಕೆರೆಗೆ ಎಂಕ್ಲೆಗೆ ಕೊರ್ಪುನ ತುಟಿಪತ್ತೇನು ಕೊರ್ರೆ ಬುಜಿಂದು ಪಂಡೇರು ನಾಂಡ ಎಂಕ್ಲು ಕಡಾಖಂಡಿತವಾದಲ ಇನ್ನು ಕಾರ್ಮಿಕರು ಎಚ್ಚರಿಕೆ ಅವಡು ಆ 3 ವರ್ಷದ ತುಟಿಪತ್ತೇನು ದೆತ ನೋಡು ನಾಂಡ ಇನ್ನು ಆಣಿ ನಮ್ಮ ಇನ್ನಿತ ಸುಕುಮಾರ್ ಫಾತೆರ್ನ ಪಂಡೇರು 2004 ಕೊರಡಾಯಿನ ತುಟಿಪತ್ತೇನು ಬಾಕಿ ಮಲ್ತಿನ ನಮ್ಮ ಒವ್ವೇ ಮಾತ ನಮ್ಮ CIT ಪ್ರಧಾನ ಪಾತ್ರ ವಹಿಸೋದು ಆ ಪ್ರಧಾನ ಪಾತ್ರಡು ಇನ್ನಿನಂಕ ಆ ತಿಕ್ಕೋಡಾಯಿನ 4,000 ರೂಪಾಯಿನ ಆಣಿ ಹಂಚದೆ ತೊಂದಾನ ಮುತ್ತೆ ನಮ್ಮ ಕೋಟೆಕಾರ್ ಸರ್ಕಲ್ ಹಿಡ್ದು ಸರಿಯಾಯಿನ ಅರ್ಜಿ ಬರ್ದು ಆಶಾನದ ಲೇಬರ್ ಕಮಿಷನರ್ನ ಆಫೀಸರ್ ಗೋಣಿಡು ಕಟ್ಟದು ತುಂಬುದು ಪಾರ್ದ ಅವೇ ರೀತಿಡು ಇನ್ನು ಎಂಕುಲು ಈ ಒಂಜಿ 2017 ಹೆಂಚಿನ ತಿಕ್ಕುಣ ಐಕ್ ಅವೇ ರೀತಿಡು ಕಾರ್ಮಿಕರನ್ನು ಜಾಗೃತಿ ಮಲ್ತದು ಕಾರ್ಮಿಕರು ಇನ್ನು ಮಲ್ಲ ರೀತಿಡು ಪ್ರತಿಭಟನೆ ಮಲ್ಪುನಂಚಿನ ಕಾರ್ಯಕ್ರಮನು ಕೋಟೆಕಾರ್ ಸರ್ಕಲ್ ಬೀಡಿ ಲೇಬರ್ ದೆತೊಂದುಡು ಐನ್ ಕಡಾಖಂಡಿತವಾದ ಎಂಕುಲು ಮಲ್ಪ ಐಕ್ ಜನ ಮಾತೇರ್ಲ ಸಹಾಯಕ ಸಹಕಾರ ಹೊರಡು ಪಂಡೊಂದು ಹೆಂಗೆ ಪಾತೇರ್ರೆ ಅವಕಾಶ ಮಂತ್ಕೊರ್ನ ಅಂಚನೆ ಇನಿ ನಮ್ಮ ಈ ಒಂಜಿ ಸಭೆನು ಬೀಡಿದ ಉದ್ಘಾಟನೆ ಮಲ್ಪೇರ ಬತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಬೀಡಿ ಫೆಡರೇಷನ್ನ ಅಧ್ಯಕ್ಷರು ಬಾಲಕೃಷ್ಣ ಶೆಟ್ರು ವೈದ್ಯ ಬತ್ತದ ಉದ್ಘಾಟನೆ ಮಾಡ್ತಿದ್ದೇರು ಅರೆಗೆ ಎಂಕ್ಲ ಕೋಟೆಕಾರ್ ಸರ್ಕಲ್ ಬೀಡಿ ಲೇಬರ್ ನಂದ ಪರವಾದ ಧನ್ಯವಾದ ಕೊಡ್ತೆ ಅಂಚನೆ ಎಂಕ್ಲ ಬೀಡಿ ಸಂಘದ ಕೋಶಾಧಿಕಾರಿ ಆಯ್ನ ಜಯಂತ್ ನಾಯಕರು ಪಾತ್ಯರ್ದೇರು ಅರೆಗ್ಲ ಧನ್ಯವಾದ ಕೊಡ್ತೆ CITದ ಮುಖಂಡರಾಯ್ನ ಸುಕುಮಾರ್ ತೊಕ್ಕೊಟ್ಟು ಪಾತ್ಯರ್ದೇರು ಅರೆಗ್ಲ ಎಂಕ್ಲ ಕೋಟೆಕಾರ್ ಸರ್ಕಲ್ ನೀನಂದ ಪರವಾದ ಧನ್ಯವಾದ ಕೊಡ್ತೆ ಮುಖಂಡರಾಯ್ನ ಉಳ್ಳಾಲ ತಾಲೂಕದ ಕಾರ್ಯದರ್ಶಿ ಆಯ್ನ ರೋಹಿದಾಸ್ ಭಟ್ ನಗರಲ್ಲೇರು ಅರೆಗ್ಲ ಧನ್ಯವಾದ ಕೊಡ್ಪೆ ಅಂಚನೆ ಎಂಕ್ಲ ಒಟ್ಟಿಗೆ ಇನಿ ರಿಕ್ಷಾದ ದಾದನ ಸಂಘಟನೆ ಸುನಿಲ್ ಕುಮಾರ್ ಬಜಾಲ್ ಬೈತೇರು ಅರೆಗ್ಲ ಧನ್ಯವಾದ ಕೊಡ್ಪೆ ಅಂಚನೆ ಎಂಕ್ಲ ರೈತ ಸಂಘದ ಮುಖಂಡರಾಯನ ಕೃಷ್ಣಪ್ಪ ಸಾಲ್ಯಾನುಲ್ಲೇರು ಅರೆಗ್ಲ ಧನ್ಯವಾದ ಕೊಡ್ಪೆ ಅಂಚನೆ ಎಂಕ್ಲ ಕಾರ್ಯಕಾರಿ ಸಮಿತಿದ ಮಾತಾ ಸದಸ್ಯರೆಗ್ಲ ಧನ್ಯವಾದ ಕೊರ್ದು ಬೈದಿನ ಮಾತಾ ಕಾರ್ಮಿಕರೆಗ್ಲ ಧನ್ಯವಾದ ಕೊರ್ದು ಈ ಸಭೆಯನ್ನು ಇಡೀ ಮುಕ್ತಾಯ ಮಾಡ್ತಾರೆ.